ಗ್ಯಾಂಗ್ಸ್ಟರ್ ರೈಟ್. ವೀಕ್ಷಕರೇ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತಹ ವಿಚಾರ ಒನ್ಸ್ ಅಗೇನ್ ನಮ್ಮ ಕರಾವಳಿ ಭಾಗದ ಜನರಿಗೆ ಎಚ್ಚರ, ಜೊತೆಗೆ ಬಿ ಅಲರ್ಟ್, ಜಾಗೃತರಾಗಿರಿ ಅನ್ನುವಂತಹ ಸಂದೇಶದೊಂದಿಗೆ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮ. ತಮ್ಮಲ್ಲಿ ಜಾಗೃತಿಯನ್ನು ಮೂಡಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತಿನ ಪ್ರೈಮ್ ಟೈಮ್ ವಿಶೇಷ ಕಾರ್ಯಕ್ರಮ. ಹೇಳಿ ಕೇಳಿ ಬಹಳಷ್ಟು ವಿಚಾರಗಳ ಬಗ್ಗೆ ಅಂದರೆ ಸರಣಿ ಕಾರ್ಯಕ್ರಮಗಳನ್ನು ನಾವು ಮಾಡಿದ್ವಿ. ಬಹುಶಃ ಈ ಒಂದು ದರೋಡೆ ಪ್ರಕರಣ ಅಥವಾ ಕಳ್ಳತನ ಪ್ರಕರಣ ಅಥವಾ ಮನೆ ಲೂಟಿ ಪ್ರಕರಣ, ಆ ಚಡ್ಡಿ ಗ್ಯಾಂಗ್ನಿಂದ ಹಿಡಿದು ಮೊನ್ನೆ ತನ್ನ ಒಂದು ಪ್ಯಾಂಟ್ ಗ್ಯಾಂಗ್ ಅನ್ನುವಂಥದ್ದು ಕೂಡ ಬಂತು. ಬಹಳಷ್ಟು ಮನೆ ಕಳ್ಳತನ ಆಗ್ತಾ ಇದೆ, ಕಳ್ಳತನ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ, ದರೋಡೆ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಕರಾವಳಿ ಭಾಗದಲ್ಲಿ. ಯಾಕಂದರೆ ಮಳೆಗಾಲ ಅಂತ ಬಂದಾಗ ಈ ಕಳ್ಳರಿಗೆ ಈ ರೀತಿ ರಾತ್ರಿ ಹೊತ್ತಲ್ಲಿ ದರೋಡೆ ಮಾಡುವಂಥದ್ದು ಸರ್ವೇ ಸಾಮಾನ್ಯ. ಈ ವಿಚಾರ ತಮ್ಗಳಿಗೆ ಗೊತ್ತೇ ಇದೆ. ಆದರೆ ಇವತ್ತು ನಿಮ್ಮ ಕಣ್ಣು ತೆರೆಸುವಂಥದ್ದು, ಜೊತೆಗೆ ತಮಗೆ ಅಲರ್ಟ್ನೆಸ್ ಅನ್ನು ಕೊಡ್ತಾ ಇರುವಂತಹ ವಿಚಾರ, ಹಾಡ ಹಗಲಲ್ಲೇ ಹಗಲು ಇರುವಂತಹ ಹೊತ್ತಿನಲ್ಲೇ ಒಂದು ಖತರ್ನಾಕ್ ಕಳ್ಳರ ಗ್ಯಾಂಗ್ ಬರುತ್ತೆ, ಖತರ್ನಾಕ್ ತಂಡ ಬರುತ್ತೆ. ಈ ಹಿಂದೆ ಚಡ್ಡಿ ಗ್ಯಾಂಗ್ ಬಗ್ಗೆ ಕೇಳಿದ್ವಿ, ಪ್ಯಾಂಟ್ ಗ್ಯಾಂಗ್ಗಳ ಬಗ್ಗೆ ಕೇಳಿದ್ವಿ, ದಂಡುಪಾಳ್ಯದ ಬಗ್ಗೆ ಕೇಳಿದ್ವಿ. ಇದು ಹೈ ಪ್ರೊಫೈಲ್ ಇರುವಂತಹ ಹೈಫೈ ಗ್ಯಾಂಗ್, ಇದು ವೈಟ್ ಕಾಲರ್ ವ್ಯಕ್ತಿಗಳಿರುವಂತಹ ಗ್ಯಾಂಗ್. ಇದು ಇವರು ಕಳ್ಳರು ಹೌದಾ ಅಲ್ವಾ ಅನ್ನುವಂಥದ್ದೇ ಪ್ರಶ್ನೆ. ಆದರೆ ಮನೆಗೆ ಬಂದರೆ ಮಾತ್ರ ಮನೆ ಕತೆ ಗೊತ್ತಿಲ್ಲ ಏನಾಗುತ್ತೆ ಅನ್ನುವಂಥದ್ದು. ಬಹುಶಃ ತಾವೆಲ್ಲರೂ ಕೂಡ ಬಾಲಿವುಡ್ನಲ್ಲಿ ಅಕ್ಷಯ್ ಕುಮಾರ್ ಅವರು ನಟಿಸಿರುವಂತಹ ಒಂದು ಚಿತ್ರವನ್ನು ನೋಡಿರ್ಬೋದು. ಸ್ಪೆಷಲ್ 26 ಅನ್ನುವಂತಹ ಒಂದು ಚಿತ್ರ ಬಂದಿತ್ತು. ಬಾಲಿವುಡ್ನಲ್ಲಿ ಅಕ್ಷಯ್ ಕುಮಾರ್ ಆ್ಯಕ್ಟ್ ಮಾಡಿದರು. ಅಂದರೆ ಫೇಕ್ ಆಗಿರುವಂತಹ IT ಅಧಿಕಾರಿಗಳ ರೀತಿಯಲ್ಲೇ ಅವರುಗಳು ವಸ್ತ್ರಧಾರಣೆಯನ್ನು ಮಾಡಿಕೊಂಡು ಹೋಗಿ ಆ ಮನೆಯನ್ನು IT ರೈಡ್ ಅಂತ ಹೇಳಿ ಆ ಒಂದು ವಿಚಾರದಲ್ಲಿ ರೈಡ್ ಮಾಡುವಂಥದ್ದು, ತದನಂತರ ಅದನ್ನು ನಕಲಿಯಾಗಿ IT ರೈಡ್ ಮಾಡುವಂತಹ ಒಂದು ವಿಚಾರ, ಅದೆಲ್ಲವೂ ಕೂಡ ತಾವು ಗಮನಿಸಿದ್ದೀರಿ. ಜೊತೆಗೆ ಕನ್ನಡದಲ್ಲೂ ಕೂಡ ರಾಜ್ಬಿ ಶೆಟ್ಟಿ ಅವರ ಚಿತ್ರವೂ ಕೂಡ ಬಂದಿತ್ತು. ಆ ಚಿತ್ರದಲ್ಲೂ ಕೂಡ ಇದೇ ರೀತಿಯ ಕಥಾಹಂದರವಿತ್ತು. ತಮಿಳಿನಲ್ಲಿ ಸೂರ್ಯರವರ ಚಿತ್ರ ಬಂದಿತ್ತು, ಇದೇ ರೀತಿಯ ಕಥಾಹಂದರವಿತ್ತು. ನಾನು ಯಾಕೆ ಈ ವಿಚಾರವನ್ನು ಹೇಳ್ತಾ ಇದ್ದೀವಿ ಅಂತ ಬಂದಾಗ, ಕರಾವಳಿ ಭಾಗದಲ್ಲಿ ಆತಂಕ ಸೃಷ್ಟಿ ಮಾಡಿರುವಂತಹ ಚಡ್ಡಿ ಗ್ಯಾಂಗ್ ಪ್ಯಾಂಟ್ಗಳ ಬಳಿಕ ಇದೀಗ ಉಡುಪಿಯಲ್ಲಿ ಹೈ ಪ್ರೊಫೈಲ್ಡ್ ಗ್ಯಾಂಗ್ ಬಂದಿದೆ. ಹೈ ಪ್ರೊಫೈಲ್ಡ್ ಗ್ಯಾಂಗ್ ಕಾರ್ಯಾಚರಿಸ್ತಾ ಇದೆ. ಉಡುಪಿಯಲ್ಲಿದ್ದಂತಹ ಐಷಾರಾಮಿ ಮನೆಗೆ ಕನ್ನ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಂದಂತಹ ಈ ಹೈ ಪ್ರೊಫೈಲ್ಡ್ ಗ್ಯಾಂಗ್ ಮಾಡಿದ್ದು ಏನು ಮಾಡಿದ್ದಾರೆ, ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಹೌದು, ಬಾಲಿವುಡ್ ಚಿತ್ರ ಸ್ಪೆಷಲ್ 26ನಲ್ಲಿ ಖ್ಯಾತ ಚಿತ್ರತಾರೆ ಅಕ್ಷಯ್ ಕುಮಾರ್ ನಕಲಿ IT ತಂಡದ ನಾಯಕನ ವೇಷಧಾರಿಯಾಗಿ ಅಗರ್ಭ ಶ್ರೀಮಂತರ ಮನೆಯನ್ನ ಲೂಟಿ ಮಾಡುವ ಚಿತ್ರಕಥೆ ಬಹಳ ಸುಂದರವಾಗಿ ಮೂಡಿಬಂದಿದೆ. ಇದೇ ಚಿತ್ರದ ಕಥೆಯನ್ನ ಹೋಲುವ ಘಟನೆ ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಮಣೂರು ತೆಕ್ಕಟ್ಟೆ ಪರಿಸರದಲ್ಲಿ ನಡೆದಿದೆ. ರಾಷ್ಟ್ರೀಯ ಹೆದ್ದಾರಿ 66ಕ್ಕೆ ತಾಕಿಕೊಂಡು ಇರುವ ಕವಿತಾ ಎನ್ನುವವರ ಮನೆಗೆ ಇದೇ ಜುಲೈ 25ರಂದು 2 ಕಾರ್ನಲ್ಲಿ IT ಅಧಿಕಾರಿಗಳ ಆಗಮನವಾಗುತ್ತೆ. ಮಕ್ಕಳನ್ನ ಶಾಲೆಗೆ ಬಿಟ್ಟು ಮನೆಗೆ ಮರಳಿದ ಕವಿತಾ ಅವರು ಬಾಗಿಲನ್ನ ಭದ್ರಪಡಿಸಿದ ಕೆಲವೇ ಕ್ಷಣದಲ್ಲಿ ಒಂದು ಸ್ವಿಫ್ಟ್ ಹಾಗೂ ಇನೋವಾ ಕಾರ್ನಲ್ಲಿ ಓರ್ವ ಪೊಲೀಸ್ ಸಿಬ್ಬಂದಿ ವೇಷಧಾರಿಯೂ ಸೇರಿ ಒಟ್ಟು 8 ಜನರ ತಂಡ ಆಗಮನವಾಗುತ್ತದೆ. ಇದರ ಪರಿವೇ ಇಲ್ಲದ ಕವಿತಾ ತಮ್ಮಷ್ಟಕ್ಕೆ ತಾವು ಮನೆಯ ಕೆಲಸದಲ್ಲಿ ನಿರತರಾಗಿದ್ದರು. ಈ ಎಲ್ಲಾ ಚಟುವಟಿಕೆಗಳನ್ನ ಮನೆಯ ಸುತ್ತ ಹಾಕಲಾಗಿರುವ ಸಿಸಿ ಕ್ಯಾಮೆರಾ ಲೈವ್ ಸರ್ವೇಲೆನ್ಸ್ ಸಂಸ್ಥೆ ಆಗಂತುಕರ ಬಗ್ಗೆ ಸುಳಿವು ನೀಡಿ ಎಚ್ಚರಿಸುವ ಮೂಲಕ ಮುಂದೆ ಆಗಬಹುದಾದ ಅನಾಹುತವನ್ನ ತಪ್ಪಿಸಿದೆ.
ಸ್ಕೂಲಿಗೆ ಬಿಟ್ಬಿಟ್ಟು ಗೇಟ್ ಕ್ಲೋಸ್ ಮಾಡಿ ಬರ್ತಾ ಇದ್ದೆ. ನನ್ಗೇನು ಗೊತ್ತಿಲ್ಲ. ಬಂದ್ಬಿಟ್ಟು ಡೋರ್ ಎಲ್ಲ ಕ್ಲೋಸ್ ಮಾಡ್ಬಿಟ್ಟು ಒಳಗಡೆ ಸ್ನಾನಕ್ಕಂತ ಬಂದಿದ್ದೆ. ಬರುವಾಗ ಸೈನಿನ್ ಸೆಕ್ಯೂರಿಟಿ ಅವ್ರು ಕಾಲ್ ಮಾಡಿದ್ರು. ನಾನ್ ಫೋನ್ ಎತ್ತಿಲ್ಲ, ನಂಗೆ ಗೊತ್ತಾಗಿಲ್ಲ. ತಿರ್ಗಾ ಕೃಷ್ಣ ಅವ್ರು ಕಾಲ್ ಮಾಡ್ಬಿಟ್ಟು ನಿಮ್ ಮನೆಗೆ ಯಾರೋ ಕಾಂಪೌಂಡ್ ಹಾರಿ ಬರ್ತಾ ಇದಾರೆ ಅಂತ ಹೇಳಿದ್ರು. ಮತ್ತೆ ಅವ್ರು ಫೋನ್ ಅಲ್ಲೇ ಇದ್ರು ನನ್ಗೆ, ನಾನ್ ನರ್ವಸ್ ಆಗ್ತೀನಿ ಅಂತ. ನೀವು ಏನು ಭಯ ಪಡ್ಬೇಡಿ, ಅವರು ಅಲ್ಲೇ ಇದ್ದಾರೆ, ಏನ್ ಮಾಡೋದು ಪೊಲೀಸ್ಗೆ ಹೇಳ್ಬೇಕಾ ಅಂತ. ನಾನು IT ಅವ್ರು ಯಾರು ಅಂತ 1 ನಿಮಿಷ ಇರಿ ಅಂತ ಅವ್ರಿಗೆ ಹೇಳಿದೆ. ತಿರ್ಗಾ ಅವ್ರು ಹೇಳಿದ್ರು ಅವ್ರು ಹೋದ್ರು ಅಂತ ಹೇಳಿದ್ರು. ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ನನ್ನ ಹಸ್ಬೆಂಡ್ಗೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಹಸ್ಬೆಂಡ್ಗೆ ಹೇಳ್ಬಿಟ್ಟು ಪೊಲೀಸಿಗೆ ಇನ್ಫಾರ್ಮ್ ಮಾಡಿ. ಇದು ತುಂಬಾ ಡೋರ್ನೆಲ್ಲ ತುಂಬಾ ಮಾಡಿದಾರಲ್ಲ, ತುಂಬಾ ನಾನ್ ನರ್ವಸ್ ಆಗಿದ್ದೆ, ತುಂಬಾ ಭಯ ಪಟ್ಟಿದ್ದೆ ನಾನು. ಅದು ಇವಾಗ ಏನಂತ ನಂಗೆ ಇದು ಯಾರು ಏನಕ್ಕಂತಾನೆ ಮಾಡೋದು, ನನ್ಗೆ ತುಂಬಾ ಭಯ ಆಗ್ತಾ ಇದೆ. ಇವಾಗ ಯಾರು ಪರಿಚಯ ಇದ್ದಿಲ್ಲ ನಮ್ಗೆ, ಯಾರು ಒಬ್ರು ಕೂಡ ಪರಿಚಯ ಇದ್ದಿಲ್ಲ. ಅವರು ಮತ್ತೆ ಬಂದ್ಬಿಟ್ಟು ತಿರ್ಗಾ ಮಾಡ್ಬಿಟ್ಟು ಹೋದ್ರಲ್ಲ, ಡೋರ್ ಗೇಟ್ನೆಲ್ಲ ಕಟ್ ಮಾಡೋಕೆಲ್ಲ ಟ್ರೈ ಮಾಡಿದ್ರು. ಮತ್ತೆ ಸ್ವಲ್ಪ ಜನ ಆಚೆನೆ ಇದ್ರು. ನಾನು ಕ್ಯಾಮ್ರಾದಲ್ಲಿ ನಾನು ವಾಚ್ ಮಾಡಿ ನೋಡಿದ್ದೆ. IT ಅಧಿಕಾರಿಗಳ ಸೋಗಿನಲ್ಲಿ ಬಂದ ಆಗಂತುಕರು. ಅಪರಿಚಿತ ತಂಡದ ಕೃತ್ಯ ವಿಫಲಗೊಳಿಸಿದ ಸೈನ್ ಇನ್ ಸೆಕ್ಯೂರಿಟಿ. ವ್ಯಾವಹಾರಿಕವಾಗಿ ಉತ್ತಮ ಸ್ಥಿತಿಯಲ್ಲಿರುವ ಕವಿತಾ ಅವರ ಕುಟುಂಬ ತೆಕ್ಕಟ್ಟೆ ಪರಿಸರದಲ್ಲಿ ಸರ್ವಸಜ್ಜಿತ ಮನೆಯಲ್ಲಿ ವಾಸವಾಗಿದ್ದರು. ಕಳೆದ ಕೆಲವು ದಿನಗಳಿಂದ ಇವರ ಮನೆಯ ಮುಂದೆ ಇದೇ ತಂಡ ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕಿತ್ತು ಎನ್ನಲಾಗಿದೆ. ಮನೆ ಸುತ್ತ ಇರುವ ಸಿಸಿ ಕ್ಯಾಮೆರಾ ಮತ್ತು ಭದ್ರತೆಯನ್ನ ಗಮನಿಸಿ IT ವೇಷಧಾರಿಗಳ ರೂಪದಲ್ಲಿ ತಂಡ ಮನೆಗೆ ನುಗ್ಗುವ ಯತ್ನ ಮಾಡಿತ್ತು ಎನ್ನುವುದು ಸತ್ಯ ಪ್ರಾಥಮಿಕ ಮಾಹಿತಿಯಲ್ಲಿ ತಿಳಿದುಬಂದಿದೆ. ಕುಂದಾಪುರ ಮೂಲದ ಸೈನ್ ಇನ್ ಸಿಸಿ ಕ್ಯಾಮೆರಾ ಲೈವ್ ಸರ್ವೇಲೆನ್ಸ್ ಸಂಸ್ಥೆ ಕವಿತಾ ಅವರ ಮನೆ ಮುಂದೆ 8:30 ಸುಮಾರಿಗೆ ಅಪರಿಚಿತರು 2 ಕಾರಿನಲ್ಲಿ ಬಂದಿರುವುದನ್ನ ಗಮನಿಸಿ ಸಕಾಲದಲ್ಲಿ ಎಚ್ಚರಿಸಿದ್ದಾರೆ. ಮನೆ ಒಡತಿ ಬಾಗಿಲು ತೆಗೆಯದ ಹಿನ್ನೆಲೆಯಲ್ಲಿ ಮನೆಯ ಪಕ್ಕದ ಗೇಟ್ ಹತ್ತಿ ಕಾಂಪೌಂಡ್ ಒಳಗೆ ಹಾರಿ ಬಂದ ತಂಡದವರು ಮನೆಯ ಸುತ್ತ ವೀಕ್ಷಿಸಿ ಮನೆಯ ಒಳ ಪ್ರವೇಶಿಸುವ ಪ್ರಯತ್ನವನ್ನು ಮಾಡಿದ್ದರು ಎನ್ನಲಾಗಿದೆ. ಆದರೆ ಸಕಾಲದಲ್ಲಿ ಸಿಸಿ ಕ್ಯಾಮೆರಾ ಸಂಸ್ಥೆ ಎಚ್ಚರಿಸಿದ್ದ ಹಿನ್ನೆಲೆಯಲ್ಲಿ ಮನೆಯೊಡತಿ ಬಾಗಿಲನ್ನ ಭದ್ರಪಡಿಸಿಕೊಂಡ ಹಿನ್ನೆಲೆಯಲ್ಲಿ ಆಗಬಹುದಾದ ಅನಾಹುತ ತಪ್ಪಿದೆ. ಇನ್ನು ಈ ಘಟನೆಯ ಕುರಿತು ಕೋಟಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು 2 ತಂಡಗಳನ್ನು ರಚಿಸಿ ತನಿಖೆ ಮಾಡ್ತಿದ್ದಾರೆ. ಅವರು ಕೃಷ್ಣ ಅವ್ರು ಕಾಲ್ ಮಾಡಿದ್ಕೆ ಅವ್ರು ಸ್ವಲ್ಪ ನಂಗೆ ಧೈರ್ಯ ಹೇಳ್ತಾ ಇದ್ರು. ಕಾಲ್ ಮಾಡಿ ಕಾಲಲ್ಲೇ ಇದ್ರು ಅವ್ರು ನನಗೆ, ಭಯ ಪಡ್ಬೇಡಿ. ಅವಾಗ ನಾನು ನಮ್ಮ ಟಿವಿಯಲ್ಲಿ ನೋಡ್ತಾ ಇದ್ದೆ. ಇಲ್ಲ, ಒಬ್ರು ಮಾಸ್ಕ್ ಹಾಕೊಂಡಿದ್ರು, ಮತ್ತೆ ಒಬ್ರು ಕೈಲಿ ಬ್ಯಾಗ್ ಇತ್ತು, ಪೊಲೀಸ್ ವೇಷ ಹಾಕಿದವ್ರ ಹತ್ರ ಬ್ಯಾಗ್ ಇತ್ತು. ಮತ್ತೆ ಇನ್ನೊಬ್ರು ಗಡ್ಡ ಎಲ್ಲ ಬಿಟ್ಕೊಂಡು ಮಾಡ್ಕೊಂಡಿದ್ರು. ಅವರೇ ಜೋರಾಗಿ ಬಾಗ್ಲೆಲ್ಲ ಬಡಿತಾ ಇದ್ರು. ನಂಗೆ ಫುಲ್ ನರ್ವಸ್ ಆಗಿದೆ. ಮಾತ್ರ ಮನೆಯಲ್ಲಿ ಯಾರು ಇದ್ದಿಲ್ಲಲ್ಲ. ಇಲ್ಲ, ಅದೇನು ಕೇಳಿಸಿಲ್ಲ. ಖಾಲಿ ಕಿರ್ಚಿದ್ದು ಒಂಥರ ಕೇಳ್ತಾ ಇತ್ತು. ಮತ್ತೆ ಬಾಗ್ಲನ್ನ ಜೋರಾಗಿ ಮಾಡ್ತಾ ಇದ್ರು. ಒಂದ್ 6-7 ನಿಮಿಷ ಇದ್ದಿದ್ರು. ಕೊಟ್ಟಿದೀವಿ, ಅವರು ಮಾಡ್ತೀವಿ ಅಂತ ಹೇಳಿದ್ರು. ಎಲ್ಲ ಬಂದಿದ್ರು. ಹೌದೌದು. ಅಂದ್ರೆ ಅವ್ರು ಏನ್ ಒಂದೇ ದರೋಡೆ ಇರ್ಬೋದು, ಏನಂತ ಅವ್ರು ಮಾಡ್ತಾ ಇದ್ರಲ್ವಾ, ಡೋರ್ ತೆಗ್ದಿದ್ರೆ ಅದೆಲ್ಲ ನಾನು ಇನ್ಫಾರ್ಮ್ ಮಾಡಿದ್ದೆ. ಒಟ್ಟಾರೆಯಾಗಿ ಉಡುಪಿ ಜಿಲ್ಲೆಯಲ್ಲಿ ಏನು ನಡೆಯುತ್ತಿದೆ ಎನ್ನುವ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಿದೆ. ಕಳೆದ ಕೆಲವು ತಿಂಗಳುಗಳಿಂದ ಕ್ರೈಂ ಚಟುವಟಿಕೆಗಳು ಉಡುಪಿ ಜಿಲ್ಲೆಯಲ್ಲಿ ಹೆಚ್ಚಾಗಿದ್ದರೂ ಕೂಡ ಇಲಾಖೆ ತಪ್ಪಿತಸ್ಥರನ್ನ ಶಿಕ್ಷಿಸುವ ಕೆಲಸ ಮಾಡುತ್ತಿಲ್ಲ ಎನ್ನುವುದು ಕೂಡ ಸತ್ಯದ ಪ್ರಶ್ನೆ.
ಎಸ್, ಇದು ಉಡುಪಿಯಲ್ಲಿ ಬ್ರಹ್ಮಾವರದಲ್ಲಿ ನಡೆದಿರುವಂತಹ ಘಟನೆ. ಹೈಫೈ ಮನೆ ಹೊಡಿಲಿಕ್ಕೋಸ್ಕರ ಹೈ ಪ್ರೊಫೈಲ್ಡ್ ಆಗಿರುವಂತಹ ಹೈಫೈ ಕಳ್ಳರೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ತಾವು ಗಮನಿಸಿದಿರಿ. ಒಂದು ಐಷಾರಾಮಿ ಮನೆ ಇದೆ ಅಂತ ಬಂದಾಗ ಆ ಮನೆಗೆ ಚಡ್ಡಿ ಗ್ಯಾಂಗ್ಗಳು ಅಥವಾ ಈ ರೀತಿ ಗ್ಯಾಂಗ್ಗಳು ಬರೋದಕ್ಕಿಂತ ಜಾಸ್ತಿಯಾಗಿ ಈ ರೀತಿ ವೆಲ್ ಪ್ರೊಫೆಷನಲ್ ಆಗಿ ವೈಟ್ ಕಲರ್ಗಳನ್ನು ಹಾಕಿಕೊಂಡು ಒಳ್ಳೆಯ ಬಟ್ಟೆಗಳನ್ನು ಧರಿಸಿಕೊಂಡು ಜೊತೆಗೆ ಪೊಲೀಸ್ನವರ ಬಟ್ಟೆಯನ್ನು ಕೂಡ ಧರಿಸಿಕೊಂಡು ಬರುವಂತಹ ವ್ಯಕ್ತಿಗಳಿದ್ದಾರೆ. ಒಳ್ಳೆಯ ಕಾರಿನಲ್ಲಿ ರಾಜಾರೋಷವಾಗಿ ಬೆಳ್ಳಂಬೆಳಗ್ಗೆ ಮಧ್ಯಾಹ್ನ ಹೊತ್ತಲ್ಲಿ ಹಗಲು ಇರುವಂತಹ ಬೆಳಕು ಇರುವಂತಹ ಹೊತ್ತಲ್ಲೇ ನೇರವಾಗಿ ಬಂದು ರಾಜಾರೋಷದಿಂದ ಬಾಗಿಲನ್ನು ಕೂಡ ಬಡಿತಾರೆ. ರಾಜಾರೋಷದಿಂದ ಗೇಟ್ನ ಬಾಗಿಲನ್ನು ಕೂಡ ಬಡಿತಾರೆ. ಪಕ್ಕಾ IT ರೈಡ್ ಆಗುತ್ತೆ. ಅಲ್ಲಿ ಪಕ್ಕಾ IT ಅಧಿಕಾರಿಗಳು ಬಂದಿದ್ದಾರೆ. ಆ ರೇಂಜಲ್ಲಿ ಬಿಲ್ಡಪ್. ಜೊತೆಗೆ ಈ ಬಗ್ಗೆ ಪೊಲೀಸ್ ಇಲಾಖೆ ಕೇಳಿದಾಗ ಯಾರು ಸರ್ ಸ್ವಾಮಿ ಅಲ್ಲಿ ಬಂದಿರುವಂತಹ ಪೊಲೀಸ್ ಕಾನ್ಸ್ಟೇಬಲ್ ಅಥವಾ ಅಲ್ಲಿ ಪೊಲೀಸ್ ಬಟ್ಟೆ ಹಾಕಿರುವಂಥದ್ದು ಯಾರು ಅನ್ನುವಂಥ ಪ್ರಶ್ನೆಯನ್ನು ಕೇಳಬೇಕಾಗುತ್ತೆ ಅಲ್ವಾ? ಅದನ್ನು ಕೇಳೋಣ. ಜೊತೆಗೆ ಯಾರು ಇವರುಗಳು? ಹೌದು, ನಿಜವಾಗ್ಲೂ ಕೂಡ ಅಲ್ಲಿ IT ರೈಡ್ ಆಗಿತ್ತಾ? ಆಗಿದ್ರು ಕೂಡ ಅವರುಗಳು ಯಾಕೆ ಮತ್ತೆ ಆ ಒಂದು ಕಂಪೌಂಡನ್ನು ಹಾರಿಕೊಂಡು ಒಳಗಡೆ ಬರ್ತಾರೆ? ತದನಂತರ ಅಲ್ಲಿ ಮನೆಯ ಒಳಗಡೆ ಹೋಗದೆ ರೈಡ್ ಮಾಡದೇನೆ ಯಾಕೆ ಅವರುಗಳು ವಾಪಸ್ ಹೋಗ್ತಾರೆ? ಅಥವಾ ಇಲ್ಲಿ ರೈಡ್ ಆಪ್ಷನಲ್ಲಿ ಹೇಗೆ ಬಂತು? ಅಥವಾ ಪಕ್ಕದ ಪೊಲೀಸ್ ಸ್ಟೇಷನ್ಗೆ ಗೊತ್ತಾಗಿಲ್ವಾ? ಪೊಲೀಸ್ ಅಧಿಕಾರಿಗಳಿಗೆ ಗೊತ್ತಾಗಿಲ್ವಾ ಅನ್ನುವಂಥ ಪ್ರಶ್ನೆಗಳು ಒಂದು ಕಡೆ ಆದರೆ, ಯಾರೇ ಆಗಲಿ ರೈಡ್ ಮಾಡ್ತೀವಿ ಅಂತ ಬಂದಾಗ, ಮನೆ ಒಳಗಡೆ ಇದ್ದಾರೆ ಅಂತ ಬಂದಾಗ ರೈಡ್ ಮಾಡದೆ ಹೋಗದೆ ಇರುವಂಥದ್ದು ಭಾಳಷ್ಟು ಕಷ್ಟ. ನಮ್ಗಳಿಗೆ ಗೊತ್ತಿಲ್ಲ, ಆ ರೀತಿ ಯಾವುದೇ ರೀತಿಯ ಆಪ್ಷನ್ಸ್ಗಳಿಲ್ಲ. ನಾನು ಹೇಳುವಂಥದ್ದು ರಿಯಲ್ ಪ್ರೊಸೀಜರ್ ಪ್ರಕಾರ ಹೇಳುವಂಥದ್ದು. ಸೊ ಒಂದು ವೇಳೆಯೂ ಕೂಡ ಅಲ್ಲಿ IT ರೈಡ್ ಆಗಿಲಿಲ್ಲ ಅಥವಾ IT ರೈಡ್ ಅಲ್ಲ, ಇವರುಗಳು ನಕಲಿ ಅಂತ ಆದರೆ, ಎಸ್ ನಕಲಿಗಳೇ ನೋಡೋಟ ಒಂದು ವಿಚಾರಗಳನ್ನು ನೋಡಿದಾಗ, ಯಾಕಂದರೆ ಆ ಒಂದು ಪ್ರೊಸೀಜರ್ಗಳಿರುತ್ತೆ IT ರೈಡ್ ಅಂತ ಬಂದಾಗ. ಹಾಗಾದರೆ ಯಾರುಗಳು ಇವರುಗಳು? ಇದು ಪ್ರಶ್ನೆ. ಯಾರು ಇವರುಗಳು? 25ನೇ ತಾರೀಕಿನಂದು ನಡೆದಿದೆ. ಸೊ ಹಾಗಿದ್ರೆ ಈ ಕತೆ ಏನು? ಈ ವಿಚಾರದ ಬಗ್ಗೆ ಮಾತಾಡಬೇಕು. ಜೊತೆಗೆ ಅಲ್ಟಿಮೇಟ್ಲಿ ಇಲ್ಲಿ ಸಹಾಯಕ್ಕೆ ಬಂದಿರುವಂಥದ್ದು, ಇಲ್ಲಿ ಈ ಒಂದು ಪ್ರಕರಣವನ್ನು ಭೇದಿಸಿದ್ದು, ಅಲ್ಲಿ ಆಗಬಹುದಾಗಿರುವಂತಹ ಅಪಾರವಾಗಿರುವಂಥ ನಷ್ಟ ಏನಿದೆ, ಆ ದರೋಡೆ ಏನಿದೆ, ಅಥವಾ ಅಲ್ಲಿ ಆಗಬಹುದಾಗಿರುವಂತಹ ಸಮಸ್ಯೆಗಳೇನಿದೆ ಅದನ್ನು ತೊಡೆದು ಹಾಕಿರುವಂಥದ್ದು ಸಿ ಸಿ ಕ್ಯಾಮರಾ ಸೈನ್ ಇನ್ ಸೆಕ್ಯೂರಿಟಿ ಅನ್ನುವಂತಹ ಒಂದು ಸಂಸ್ಥೆ. ಆ ಸೈನ್ ಇನ್ ಸೆಕ್ಯೂರಿಟಿ ಅನ್ನುವಂತಹ ಆ ಸಂಸ್ಥೆಯ ಕೃಷ್ಣ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಈಗಾಗಲೇ ಮೇಡಮ್ ಅವರು ಮಾತನ್ನು ಹೇಳಿದರು, ಆ ಮನೆಯ ಒಡತಿ ಒಂದು ಮಾತನ್ನು ಹೇಳಿದರು. ಸೈನ್ ಇನ್ ಸೆಕ್ಯೂರಿಟಿ ಅನ್ನುವಂಥ ಸಂಸ್ಥೆಯಿಂದ ನಮ್ಮಗಳಿಗೆ ಪ್ರಥಮವಾಗಿ ಮಾಹಿತಿ ಬಂದಿರುವಂಥದ್ದು, ತಮ್ಮ ಮನೆಯ ಹೊರಗಡೆ ಯಾರೋ ಅನುಮಾನಾಸ್ಪದವಾಗಿರುವಂಥ ವ್ಯಕ್ತಿಗಳಿದ್ದಾರೆ, ಪೊಲೀಸ್ನ ಬಟ್ಟೆಯನ್ನು ಕೂಡ ಹಾಕಿದ್ದಾರೆ, ಜೊತೆಗೆ ಒಂದು ವೆಲ್ ಡ್ರೆಸ್ಡ್ ಪರ್ಸನ್ಸ್ಗಳಿದ್ದಾರೆ. ಸೊ ಸ್ವಲ್ಪ ಗಮನಿಸಿ, ಯಾಕಂದರೆ ಅವರು ಬಂದು ಹೋಗ್ತಾರೆ, ಅಂದರೆ ಏನೂ ಮಾಡಿಲ್ಲ, ಮನೆ ಒಳಗೂ ಕೂಡ ಬರಲಿಲ್ಲ, ಏನೂ ಕೂಡ ಆಗಿಲ್ಲ ಅಂತ ಬಂದಾಗ ಈ CC ಕ್ಯಾಮರಾ ಸರ್ವೇಲೆನ್ಸ್ ಏನಿದೆ ನೋಡಿ, ಅವರುಗಳಿಗೆ ಸ್ವಲ್ಪ ಡೌಟ್ ಬರುತ್ತೆ. ಸೊ ಹಾಗಿದ್ದಾಗ ಅವರುಗಳು ಫೋನ್ ಮಾಡಿ ಈ ಮನೆಯ ಒಡತಿಗೆ ಹೇಳಿರುವಂಥದ್ದು. ಸೊ ಆ ಸಂದರ್ಭ ಅಲರ್ಟ್ನೆಸ್ ಆಗಿರುವಂಥದ್ದು. ಸೊ ಆ ಬಗ್ಗೆ ಎಲ್ಲ ವಿಷಯದ ಬಗ್ಗೆ ನಾನು ಕಂಪ್ಲೀಟ್ ಆಗಿ ಇನ್ ಡೀಟೇಲ್ ಆಗಿ ಮಾತಾಡಬೇಕು, ನನಗೂ ಕೂಡ ಬಹಳಷ್ಟು ಗೊಂದಲಗಳಿವೆ. ಸೊ ಹಾಗಿದ್ದಾಗ ನಮ್ಮ ಜೊತೆ ನೇರವಾಗಿ ಕಾರ್ಯಕ್ರಮದಲ್ಲಿ ಸೈನ್ ಇನ್ ಸೆಕ್ಯೂರಿಟಿ ಇದರ ಕೃಷ್ಣ ಅವರಿದ್ದಾರೆ. ಆತ್ಮೀಯವಾದಂಥ ಸ್ವಾಗತವನ್ನು ಮಾಡ್ತಾ ಇದ್ದೀನಿ ಕೃಷ್ಣ ಅವರಿಗೆ. ಆತ್ಮೀಯವಾದಂಥ ಸ್ವಾಗತ ಸರ್. ನಮಸ್ತೆ ಸರ್. ಎಸ್ ಸರ್, ಕೃಷ್ಣ ಅವರು ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿದ್ದಾರೆ. ಬಹುಶಃ ತಮ್ಮ ಒಂದು ಸಂಸ್ಥೆ ಮಾಡಿರುವಂತಹ ಈ ಒಂದು ಸಮಯಕ್ಕೆ ಸರಿಯಾಗಿ ಕೊಟ್ಟಂತಹ ಒಂದು ರಿಯಾಕ್ಷನ್ಸ್. ಸೊ ದ್ಯಾಟ್ಸ್ ವೈ ಈ ಒಂದು ಪ್ರಕರಣ ಆ ಕಳ್ಳರಿಗೆ ಅಥವಾ ಆ ಒಂದು ಫೇಕ್ ಅಧಿಕಾರಿಗಳಿಗೆ ಅಥವಾ ಅವರುಗಳಿಗೆ ಯಾರೋ ಬಂದಿದ್ದಾರೆ ನೋಡಿ, ಅವ್ರುಗಳಿಗೆ ಯಾವುದೇ ಸಿಗದೆ, ಏನೂ ಸಿಗದೆ ಸೀದಾ ವಾಪಸ್ ಹೋಗ್ತಾರೆ. ಸೊ ಹಾಗಿದ್ದಾಗ ತಾವುಗಳು ತೆಗೆದುಕೊಂಡಿರುವಂಥ ನಿರ್ಧಾರ, ನಾನು ಅದನ್ನು ಮೊದಲದಾಗಿ ಅಪ್ರಿಷಿಯೇಟ್ ಮಾಡಬೇಕಾಗುತ್ತೆ. ಅಭಿನಂದನೆಗಳು ಆ ಒಂದು ವಿಚಾರಕ್ಕೆ. ಎಸ್ ಸರ್, ಕೃಷ್ಣ ಅವರೇ, ಏನಾಗಿತ್ತು, ಏನು ಘಟನೆ ಇದು? ಆ್ಯಕ್ಚುಲಿ ಭಾಳಷ್ಟು ಗೊಂದಲಗಳಿವೆ. ದಟ್ಸ್ ವೈ ಐ ಆಮ್ ಆಸ್ಕಿಂಗ್ ವಿತ್ ಯು. ನೇರವಾಗಿ ಅಲ್ಲಿ ಆಗಿರುವಂಥದ್ದು ಏನು ಸರ್? ಎಸ್ ಸರ್, ಫಸ್ಟ್ ರಿಯಾಕ್ಷನ್ ಸರ್. ಫಸ್ಟ್ ಆಫ್ ಆಲ್ ನಮ್ಮ ಸಂಸ್ಥೆ ಬಗ್ಗೆ ಹೇಳ್ಬಿಡ್ತೀನಿ. ನಮ್ಮೊಂದು 5 years ಇಂದ ನಮ್ಮ ಸಂಸ್ಥೆ ಕಾರ್ಯನಿರ್ವಹಿಸ್ತಾ ಇದೆ. ಇದನ್ನ ಇನೋಗ್ರೇಟ್ ಮಾಡಿರುವಂತದ್ದು ನಿಶಾ ಜೇಮ್ಸ್ IPS ಅವರು, ಉಡುಪಿ SP ಆಗಿದ್ರು ಅವಾಗ. ಮತ್ತೆ ಹರಿರಾಮ್ ಶಂಕರ್ IPS ಅವರು ಅಡಿಷನಲ್ SP ಆಗಿದ್ರು ನಮ್ದು ನಮ್ಮ ಕುಂದಾಪುರ ಸಬ್ ಡಿವಿಷನ್ ವ್ಯಾಪ್ತಿಯಲ್ಲಿ. ಈ ಸಂಸ್ಥೆ ಮೂಲಕ ಯಾಕಂತ ಹೇಳಿದ್ರೆ ಇದು ಕರ್ನಾಟಕದಲ್ಲಿ ಪ್ರಪ್ರಥಮ ಸಂಸ್ಥೆ ಆಗಿರೋದ್ರಿಂದ ಈ ತರ ಪಬ್ಲಿಕ್ ಸೆಕ್ಟರ್ ಮತ್ತೆ ಪ್ರೈವೇಟ್ ಸೆಕ್ಟರ್ ಗೆ ಒಂದು ಕಳ್ಳತನ ತಡೆಗಟ್ಟುವಲ್ಲಿ ಒಂದು ಸಂಸ್ಥೆ ಕಾರ್ಯಾಚರಿಸುವುದರಿಂದ ಇದನ್ನ ಇನೋಗ್ರೇಟ್ SP ಅವರೇ ಮಾಡಿದ್ರ ಅವಾಗಿನ ಟೈಮ್ ಅಲ್ಲಿ, ಒಂದು 5 ವರ್ಷ ಹಿಂದ್ಗಡೆ. ನಾವ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ಮ ಸಂಸ್ಥೆಯಿಂದ ದೇವಸ್ಥಾನಗಳು, ಕೋಆಪರೇಟಿವ್ ಸೊಸೈಟೀಸ್, ಹಾಗೆ ಕೆಲವೊಂದು ಮನೆಗಳು, ಪೆಟ್ರೋಲ್ ಬಂಪ್ಸ್, ಜ್ಯುವೆಲರಿ ಶಾಪ್ಸ್, ಹೀಗೆ ಎಲ್ಲಾ ಸೆಕ್ಟರ್ ಅಲ್ಲೂ ನಮ್ ಕ್ಯಾಮ್ರಾಸ್ ಇದೆ. ನಮ್ಮ ಸಂಸ್ಥೆಯಲ್ಲಿ ಕ್ಯಾಮ್ರಾಗಳು ಏನ್ ಹಾಕ್ತೀವಿ ಅಂತ ಹೇಳಿದ್ರೆ ಅದು ಮಾನಿಟರಿಂಗ್
ಎರಡು ತರದಲ್ಲಿ ಮಾಡ್ತೀವಿ. ರಾತ್ರಿ 8 ರಿಂದ 6 ಗಂಟೆ ಒಂದು ನೈಟ್ ಮಾನಿಟರಿಂಗ್ ಇರುತ್ತೆ, Okay. ಇಲ್ಲ 24 ಅವರ್ಸ್ ಇದೆ 24 ಅವರ್ಸ್ ಮಾನಿಟರಿಂಗ್ ಇರುತ್ತೆ. Okay. ಈ ನೀವೇನ್ ನೋಡ್ತಿದ್ರೆ ಈ ಮನೇಲಿ ಇರೋದು ನಮ್ 24 ಅವರ್ಸ್ ಮಾನಿಟರಿಂಗ್ ಇರೋದು. ಓಕೆ. ಇದೇ ತರ ಮನೆಗಳು ನಮ್ಮ ಹತ್ರ ತುಂಬಾ ಇದೆ. ಹಾ. ಈ ಮನೆಯಲ್ಲಿ ಬೆಳಿಗ್ಗೆ 8:56 ಕರೆಕ್ಟ್ ಆಗಿ ಆ ವಿಜುವಲ್ ಅಲ್ಲಿ ಆ ಟೈಮಿಂಗ್ ಕೂಡ ಮೆನ್ಷನ್ ಆಗಿದೆ. 8:56 ಆ ತರ ಸ್ವಿಫ್ಟ್ ಮತ್ತೆ ಇನ್ನೋವಾ ಕಾರಲ್ಲಿ ಬರ್ತಾರೆ. ಒಂದು ಡೆಲ್ಲಿ ರಿಜಿಸ್ಟ್ರೇಷನ್ ಗಾಡಿ ಸ್ವಿಫ್ಟ್ ಇರುತ್ತೆ, ಒಂದು ಬ್ಯಾಂಗ್ಳೂರ್ ರಿಜಿಸ್ಟ್ರೇಷನ್ ಗಾಡಿ ಇದೆ. ಅದೆರಡು ಬಂದಾಗ ನಮ್ದು ಹೇಗ್ ಕಾರ್ಯಾಚರಿಸುತ್ತೆ ಅಂತ ಹೇಳಿದ್ರೆ, ಒಂದು ಯಾರೇ ಮನೆ ಎದುರುಗಡೆ ಬಂದಾಗ ಅವ್ರಿಗೆ ಒಂದು ಪಿಕ್ ಹಾಕ್ತಿವಿ ನಾವು. ಆ ಪಿಕ್ ನ ಇದ್ ಮಾಡ್ಬಿಟ್ಟು ಅವ್ರ ಮನೆಯವ್ರಿಗೆ ಹಾಕ್ತಿವಿ. ಅದು ಪಿಕ್ ಹಾಕಿದಾಗ ನಮ್ಮ ಆಫೀಸ್ ಇಂದ ಪಿಕ್ ಹಾಕಿದ್ದಾರೆ. ಆಕ್ಚುಲಿ ಆ ಟೈಮ್ ಅಲ್ಲಿ ನಾನು ಮನೇಲಿದ್ದೆ, ನಾನು ನನ್ನ ಆಫೀಸ್ ಅಲ್ಲಿ ಇರ್ಲಿಲ್ಲ ಬೆಳಿಗ್ಗೆ ಟೈಮ್ ಅಲ್ಲಿ. ಪಿಕ್ ಹಾಕಿದಾಗ ಇವ್ರು ಪಿಕ್ ನ ರಿಸೀವ್ ಮಾಡ್ಲಿಲ್ಲ ಅಂದ್ರೆ ನೋಡ್ಲಿಲ್ಲ. ಆಮೇಲೆ ಇವ್ರು ಏನ್ ಮಾಡಿದ್ದಾರೆ, ಒಬ್ಬ ಪೊಲೀಸ್ ಸಮವಸ್ತ್ರದಲ್ಲಿ ಇರೋದ್ರಿಂದ ಅವನು ಏನ್ ಮಾಡಿದ್ದಾರೆ, ಆಚೆ ಸೈಡ್ ಇಂದ ಪಾಗಾರನ್ನ ಹಾರ್ಬಿಟ್ಟು ಒಳಗಡೆ ಹೋಗಿದ್ದಾರೆ. ಪಾಗಾರ ಹಾರ್ಬಿಟ್ಟು ಒಳಗಡೆ ಹೋದಾಗ ನಮ್ಮ ಸಂಸ್ಥೆಯಿಂದ ಅವ್ರ ಮನೆ ಒಡತಿ ಏನಿದ್ದಾರೆ, ಅವ್ರ ಲೇಡಿ ಏನಿದ್ದಾರೆ, ಅವ್ರಿಗೆ ಕಾಲ್ ಮಾಡಿದ್ದಾರೆ. ಕಾಲ್ ಮಾಡಿದಾಗ ಅವ್ರು ಕಾಲ್ ಪಿಕ್ ಮಾಡ್ಲಿಲ್ಲ. ಇವ್ರು ನಾವು ಲೈವ್ ಮಾನಿಟರಿಂಗ್ ನೋಡ್ತಾನೆ ಇದ್ದಾರೆ ನಮ್ಮ ಆಫೀಸ್ ಅಲ್ಲಿ. ಒಂದು ಮೊಬೈಲ್ ನನ್ಗೆ ಕಾಲ್ ಮಾಡಿದ್ರು. ಕಾಲ್ ಮಾಡ್ಬಿಟ್ಟು ಸರ್ ಈ ತರ ಕಾಲ್ ಮಾಡಿದ್ವಿ ಸರ್, ಈ ತರ ಆಗ್ತಾ ಇದೆ, ಕಾಲ್ ಮಾಡಿದ್ರು ಕೂಡ ಕಾಲ್ ಪಿಕ್ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರು. ಆಮೇಲೆ ನಾನ್ ಹೇಳ್ದೆ ಆಯ್ತು ಇರಿ ಒಂದ್ ನಿಮಿಷ ಆಗಿ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಅವ್ರ ಲೇಡಿ ಏನಿದ್ದಾರೆ ಅವ್ರಿಗೆ ನಾನ್ ಕಾಲ್ ಮಾಡಿದಾಗ ಅವ್ರು ಕಾಲ್ ಪಿಕ್ ಮಾಡಿದ್ರು. ಕಾಲ್ ಪಿಕ್ ಮಾಡಿದಾಗ ನಾನು ಕೇಳಿದೆ, ನೀವ್ ಏನಕ್ಕೆ ಕಾಲ್ ಪಿಕ್ ಮಾಡ್ತಿಲ್ಲ, ಆಫೀಸ್ ಇಂದ ಕಾಲ್ ಬರ್ತಿದಲ್ಲ ಅಂತ ಹೇಳಿದಾಗ ಅವ್ರು ಹೇಳಿದ್ರು, ಇಲ್ಲ ನಾನು ಸ್ನಾನಕ್ಕೆ ಹೋಗಿದ್ದೆ, ನಾನು ಅವಾಗ ಹೊರಗಡೆ ಬಂದಿದ್ದಷ್ಟೇ ಅಂತ ಹೇಳ್ಬಿಟ್ಟು ಹೇಳಿದ್ರು. ಅವಾಗ ಕಾಲ್ ಪಿಕ್ ಮಾಡಿದಾಗ ನಾನು ಹೇಳ್ದೆ, ನೋಡಿ ಹೊರಗಡೆ ಎಲ್ಲ ಯಾರು ಇದ್ದಾರೆ, ಹೊರಗಡೆ ಎಲ್ಲ ಸುಮಾರು ಜನ ಇದ್ದಾರೆ, ಬಾಗಿಲು ಇದು ನೀವು ತೆಗಿದಿರೋದ್ರಿಂದ, ಯಾಕಂದ್ರೆ ರಿಮೋಟ್ ಕಂಟ್ರೋಲ್ಡ್ ಅವ್ರ ಗೇಟ್ ಇದೆ, ಅದು ತೆಗಿದಿರೋದ್ರಿಂದ ನೀವು ಅವ್ರು ಬಾಗಿಲು ತರ್ತಾ ಇದ್ದಾರೆ ನಿಮ್ದು. ಇವಾಗ ನೀವು ಯಾವ್ದೇ ಕಾರಣಕ್ಕೂ ಬಾಗಿಲು ತೆಗಿಬೇಡಿ, ನಿಲ್ಲಿ, ನಾನು ಏನಂತ ಒಂದ್ ಸ್ವಲ್ಪ ನೋಡ್ತೀನಿ, ಯಾಕಂದ್ರೆ ನಾನು ಆಫೀಸಲ್ಲಿ ಇಲ್ಲ ಇವಾಗ, ಏನಂತ ನೋಡ್ತೀನಿ, ಆಫೀಸಲ್ಲಿ ಕೇಳ್ಕೊಂಡು ಕರೆಕ್ಟ್ ಆಗಿ ಹೇಳ್ತೀನಿ, ಒಂದ್ ನಿಲ್ಲಿ ಅಂತ ಹೇಳಿದೆ. ಅವ್ರು ಅವಾಗ ಹೆದರ್ಕೊಂಡ್ರು, ಯಾಕಂದ್ರೆ ಸೌಂಡ್ಗೆ ಹೆದರ್ತಿರೋ, ಬಾಗಿಲು ಸರಿಯಾಗಿ ತರ್ತಾ ಇದ್ರು. ನೀವ್ ಹೆದರ್ಬೇಡಿ ನಾನು ಇದ್ದೀನಿ ಅಂತಲೇ ಅವ್ರ ಹತ್ರ ಕನ್ವರ್ಸೇಷನ್ ಅಲ್ಲಿ ಇರುವಾಗ್ಲೇನೆ ಇವ್ರು ಏನ್ ಮಾಡಿದ್ದಾರೆ, ಅಲ್ಲಿಂದ ಹೊರಗಡೆ ಪಾಗರ್ ವಾಪಸ್ ಹಾರ್ಬಿಟ್ಟು ಹೊರಗಡೆ ಬಂದಿದ್ದಾರೆ. ಇದೆಲ್ಲ ಬರೀ 6 ನಿಮಿಷದಿಂದ 6 ರಿಂದ 7 ನಿಮಿಷದಲ್ಲಿ ನಡೆದಿದೆ. ಇಷ್ಟು ಪೂರ್ತಿ ಹೊರಗಡೆ ನಿಂತು ಒಳಗಡೆ ಬಂದು ಆ ಬಾಗಲ್ ತಟ್ಬಿಟ್ಟು ಎಲ್ಲ ಹೊರಗಡೆ ಹೋಗಿ ಬರೀ 6 ರಿಂದ 7 ನಿಮಿಷದೊಳಗಡೆ. ಆಮೇಲೆ ಅವ್ರು ಹೊರಗಡೆ ಹೋದ್ರ ಮೇಲೆ ನಾನು ಅವ್ರಿಗೆ ಹೇಳಿದೆ, ನೀವು ಭಯ ಪಡಬೇಡಿ, ನಾನು ಪೊಲೀಸ್ ಇನ್ಫಾರ್ಮ್ ಮಾಡ್ತೀನಿ ಇವಾಗ ಅಂತ ಹೇಳಿದೆ. ಅವರು ಭಯ ಪಟ್ಟು, ನಾನು ಫಸ್ಟ್ ನನ್ನ ಹಸ್ಬೆಂಡ್ ಒಂದ್ಸಲ ತಿಳ್ಸ್ಕೊಂತೀನಿ ಇರಿ, ಒಂದ್ ಸ್ವಲ್ಪ ವೇಟ್ ಮಾಡಿ ಅಂತ ಹೇಳಿ ಹಸ್ಬೆಂಡ್ ತಿಳಿಸಿ ಅವ್ರು ನೆಕ್ಸ್ಟ್ ನನ್ಗೆ ಹೇಳುವಾಗ ಸ್ವಲ್ಪ ಟೈಮ್ ತಗೊಳ್ತು. ನಾನು ಆಮೇಲೆ ಇಮಿಡಿಯೇಟ್ ಪೊಲೀಸ್ ಇನ್ಫಾರ್ಮ್ ಮಾಡಿದ್ವಿ. ಇಲ್ಲಾಂತ ನಾವು ತಕ್ಷಣ ಇನ್ಫಾರ್ಮ್ ಮಾಡ್ತಾ ಇದ್ವಿ ಯಾವಾಗ್ಲೂ ಕೂಡ. ಓಕೆ 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 ಈಗ ಇದು 6-7 ನಿಮಿಷಗಳಲ್ಲಿ ಆಗಿರುವಂತಹ ಒಂದು ಘಟನೆ ಹೌದು ಅಲ್ವಾ ಸರ್? ಈಗ ಆ ಒಂದು ಅಧಿಕೃತವಾಗಿರುವಂತಹ ಸಂಸ್ಥೆ, ತಮ್ಮ ಸಂಸ್ಥೆ ಏನು ಸೈನ್ ಇನ್ ಸೆಕ್ಯೂರಿಟಿ ಅನ್ನುವಂಥದ್ದು, ಎಸ್, ನಿಶಾ ಜೇಮ್ಸ್ ಅವರು ಜೊತೆಗೆ ಹರ್ರಾಮ್ ಶಂಕರ್ ಅವರು ಕೂಡ ಇನೋಗ್ರೇಟ್ ಮಾಡಿದ್ರು ಅಂತ ತಾವು ಈಗಾಗಲೇ ಹೇಳಿದ್ರಿ. ಸೊ ದಟ್ಸ್ ವೈ ಆಗಿರುವಂತಹ ಸಂದರ್ಭಗಳಲ್ಲಿ ಇದು ಅಂದ್ರೆ 24 ಗಂಟೆಗಳು ಕಾರ್ಯಾಚರಣೆ ಮಾಡುವಂತಹ ಒಂದು ವಿಚಾರ ಇದೆ. ಮತ್ತು ಇನ್ನೊಂದು ಏನು ಹೇಳಿದ್ರಿ, ರಾತ್ರಿ 8 ರಿಂದ ಬೆಳಿಗ್ಗೆ 6 ಗಂಟೆವರೆಗೆ, ಅದು ಒಂದು ಕಾನ್ಸೆಪ್ಟ್ ನಮ್ದು. ಓಕೆ, ಅದು ಕೂಡ ಒಂದು ಕಾನ್ಸೆಪ್ಟ್ ಇರುತ್ತೆ. ಓಕೆ ಓಕೆ ಅಂದ್ರೆ ಇದೀಗ ಈ ಮನೆ ಇರುವಂತದ್ದು 24 ಗಂಟೆಗಳ ಕಾಲ ತಮ್ಮ CCTV ನೀವು ತಾವುಗಳು ಅಬ್ಸರ್ವ್ ಮಾಡ್ತಾ ಇರ್ತೀರಿ ಅಲ್ವಾ, ಲೈವ್ ಮಾನಿಟರಿಂಗ್ ಮಾಡ್ತಾ ಇರ್ತೀವಿ. ಸೊ ಆ ಸಂದರ್ಭ ತಾವು ಏನಾದರೂ ಅನುಮಾನಾಸ್ಪದವಾಗಿ ವ್ಯಕ್ತಿಗಳು ಬರ್ತಾರೆ ಅಂತ ಬಂದಾಗ ತಾವುಗಳು ಪ್ರಥಮವಾಗಿ ಫೋಟೋ ತೆಗೆದು ಅವ್ರಿಗೆ ಕಳಿಸ್ತೀರಾ, ಅವ್ರುಗಳು ನೋಡಿರಲ್ಲ, ತದನಂತರ ನೋಡಿ ಅವ್ರುಗಳು ರಿಪ್ಲೈ ಕೊಟ್ಟಿರುವಂಥದ್ದು ಅಲ್ವಾ ಸರ್? ಸೊ ಈಗ ಈ ಸಂದರ್ಭ ನಮ್ಮ ಪ್ರಶ್ನೆ, ನಾನು ಅಲ್ಲಿ ನೋಡುವಾಗ ಅಲ್ಲಿ ವೆಲ್ ಡ್ರೆಸ್ಡ್ ಆಗಿ ಬರ್ತಾರೆ ಬಂದವರು, ಜೊತೆಗೆ ಅಲ್ಲಿ ಪೊಲೀಸ್ ಅಧಿಕಾರಿಗಳ ಡ್ರೆಸ್ ಕೂಡ ಇದೆ. ಸೊ ಇದೆಲ್ಲವೂ ಕೂಡ ಗಮನಿಸಿದಾಗ ತಾವಂದ್ರೆ ಯಾರು ಬಂದರೂ ಕೂಡ ಈ ರೀತಿ ಕೊಡ್ತೀರಾ, ಪ್ರತಿಯೊಬ್ಬರಿಗೆ ಕೂಡ ಮಾನಿಟರ್ ಕೊಡ್ತೀರಾ, ಹೇಗೆ? ಇಲ್ಲ, ನಮ್ಮಲ್ಲಿ ಏನಂತ ಹೇಳಿದ್ರೆ ಯಾರೇ ಮನೆ ಬಾಗ್ಲಿ ಬಂದ್ರು ಕೂಡ ಅವ್ರಿಗೆ ಒಂದು ಪಿಕ್ ಆಗ್ತೀವಿ. ಅದೇನಂತ ಹೇಳಿದ್ರೆ ಅವ್ರ ಮನೆಯವ್ರು ಯಾರಿದ್ದಾರೆ ಅಂತ ಹೇಳ್ಬಿಟ್ಟು ನಮಗೆ ಒಂದು ನೋಡ್ತಾ ಒಂದು 10-15 ದಿವಸ ಗೊತ್ತಾಗುತ್ತೆ ಅವ್ರ ಮನೆಯವ್ರು ಯಾರು, ಹೊರಗಿನವ್ರು ಯಾರು. ಹೊರಗಿನವ್ರು ಯಾರು ಬಂದ್ರು ಕೂಡ ಒಂದು ಪಿಕ್ ಹಾಕುವಂತ ವ್ಯವಸ್ಥೆ ಇರುತ್ತೆ ನಮ್ಮಲ್ಲಿ. ಮತ್ತೆ ಅನುಮಾನಾಸ್ಪದವಾಗಿ ಅವ್ರು ಏನ ಓಡಾಡ್ತಾರಲ್ಲ, ಅದು ಇಮಿಡಿಯೇಟ್ ಅವ್ರಿಗೆ ಕಾಲ್ ಮಾಡ್ಬಿಟ್ಟೆ ತಿಳಿಸ್ತೀವಿ. ಹಾಗಾಗಿ ಇದನ್ನ ಅವರಿಗೆ ಏನಾಗುತ್ತೆ, ಅವಾಗ ನಮ್ಮ ಯಾರು ಬರ್ತಾರೆ, ನಮ್ಮ ಮನೆಗೆ ಯಾರು ಹೋಗ್ತಾರೆ ಅನ್ನೋ ಅವ್ರಿಗೂ ಒಂದು ಇದಿರುತ್ತೆ. ನಾವು ಕಳಿಸಿರೋದ್ರಿಂದ ನಮ್ಮ ಹತ್ರ ಕೂಡ ಪ್ರೂಫ್ ಇರುತ್ತೆ. ಯಾಕಂದ್ರೆ ನಮ್ ಕೆಲಸ ಕೂಡ ಅಷ್ಟು ಪ್ರಾಂಪ್ಟ್ ಆಗಿ ನಡೆಯುತ್ತೆ. ಅದು ರಿಯಲ್ ಟೈಮ್ ಮೂಮೆಂಟ್ ಅಲ್ಲಿ, ಅಂದ್ರೆ ನಾವು ಲೇಟ್ ಮಾಡುದಿಲ್ಲ. ಅವ್ರು ಏನ್ 8:56 ನಿಮಿಷಕ್ಕೆ ಕಾಲ್ ಬಂದಿದೆ, ನನ್ನ ಕಾಲ್ ಅವ್ರದ್ದು ಕಾಲ್ ಪಿಕ್ ಮಾಡಿದ್ರೆ ನನ್ನ ಕಾಲ್ 9:01 ಅವ್ರ ಕಾಲ್ ಹೋಗಿದೆ, 9:03 2 ನಿಮಿಷಕ್ಕೆ ಅವರೆಲ್ಲ ಹೊರಗಡೆ ಹೋಗಿದ್ದಾರೆ. ಓಕೆ ಓಕೆ ಇದೆಲ್ಲ ಒಂದೇ ಸಲ ಬಂದಿರುವಂತದ್ದು ಅವರು? ಇಲ್ಲ, ಆಮೇಲೆ ನಮಗ್ ಗೊತ್ತಾದಾಗ ಅವ್ರ ಮನೆ ಫುಟೇಜಸ್ ಎಲ್ಲ ತೆಗೆದು ನೋಡಿದಾಗ ಅವ್ರ ಹಿಂದ್ಗಡೆನೂ ಕೂಡ ಅವ್ರ ಮನೆಯಲ್ಲೂ ಕೂಡ ಕ್ಯಾಮ್ರಾಸ್ ಇದೆ. ನೀವು ವಿಜುವಲ್ ಅಲ್ಲಿ ಏನ್ ತೋರಿಸ್ತಿದ್ರೆ ಅದು ಅವ್ರ ಕ್ಯಾಮ್ರಾಸ್. ನಮ್ದು ಕ್ಯಾಮ್ರಾಸ್, ಲೈವ್ ಮಾನಿಟರಿಂಗ್ ಕ್ಯಾಮ್ರಾಸ್ 3 ಇದೆ, ಅಂದ್ರೆ 3 ಕಡೆ ಸರೌಂಡಿಂಗ್ ಇದೆ ಅವ್ರ ಮನೆಯದು. ಆ ಎದುರುಗಡೆ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಿರುವಂತದ್ದು ಈ ಸನ್ನಿವೇಶಗಳು ಪೂರ್ತಿ ನಮ್ಮ ಕ್ಯಾಮ್ರಾದ್ದು. ಓಕೆ ಓಕೆ ಅಂದ್ರೆ ಅವರ ಮನೆದು ಕ್ಯಾಮರಾ ಕೂಡ ಇದೆ ಅಂಡ್ ತಮ್ಗಳ ಕ್ಯಾಮರಾ ಕೂಡ ಇರುತ್ತೆ ಅಲ್ವಾ ಸರ್? ಹೌದು ಸರ್, ನಿಮ್ಗೆ ಗೊತ್ತಿರುವ ಹಾಗೆ ಸರ್, ಇವಾಗ ಎಲ್ಲೇ ಕಳ್ತನ ಆಗ್ಲಿ ಫಸ್ಟ್ ಕಳ್ಳರು ಕೈ ಹಾಕೋದು ಫಸ್ಟ್ ಬಂದ್ಬಿಟ್ಟು ಡಿವಿಆರ್ಗೆನೆ. ಯಾಕಂದ್ರೆ ಡಿವಿಆರ್ ಅಲ್ಲಿ ಹಾರ್ಡ್ ಡಿಸ್ಕ್ ಇರುತ್ತೆ, ಅದು ರೆಕಾರ್ಡಿಂಗ್ ಇರುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ಕತ್ಕೊಂಡು ಹೋದಾಗ ಪೊಲೀಸ್ನವ್ರಿಗೆ ಏನಾಗುತ್ತೆ, ಈ ಚಲನವಲನಗಳು ಏನು ಇಷ್ಟು ಜನ ಬಂದಿದ್ದಾರೆ ಏನಂತ ಫುಟೇಜ್ ಸಿಗುದಿಲ್ಲ. ಫಸ್ಟ್ ಅವ್ರಿಗೆ ಬೇಕಾಗಿರ್ತದೆ
ಬಟ್ ನಮ್ ಕ್ಯಾಮ್ರಾ ಏನಂತ ಹೇಳಿದ್ರೆ ಅವ್ರು ಬೇಕಾದ್ರೆ ನಮ್ ಕ್ಯಾಮ್ರಾನೇ ಕತ್ಕೊಂಡು ಹೋಗ್ಲಿ, ಆ ಮೂವ್ಮೆಂಟ್ ಅಲ್ಲಿ ಏನೇ ಮಾಡ್ಲಿ ಬೇಕಾದ್ರೆ ಅದು ಪೂರ್ತಿ ಎಂಟೈರ್ ಎಪಿಸೋಡ್ ನಮ್ಮ ಹತ್ರ ರೆಕಾರ್ಡ್ ಆಗ್ತಾ ಇರುತ್ತೆ ನಮ್ಮ ಆಫೀಸಲ್ಲಿ. ಓಕೆ ಓಕೆ ಓಕೆ. ಇಲ್ಲ ಸರ್, ವೆರಿ ಇಂಪ್ರೆಸಿವ್ ಆಲ್ಸೋ. ಈ ಒಂದು ವಿಚಾರಗಳು ನಡೆದಾಗ ಅಂದರೆ ಭಾಳಷ್ಟು ಇಂತಹ ಪ್ರಕರಣಗಳು ಆಗುತ್ತೆ ಅಂತ ಬಂದಾಗ ಇವರುಗಳ ಒಂದು ಕಾರ್ಯಪ್ರವೃತ್ತಿ ಕೂಡ ನಾವು ಮೆಚ್ಚಬೇಕಾಗುತ್ತೆ ಈ ಸಂದರ್ಭ. ಅಟ್ ಎ ಟೈಮಲ್ಲೇ ಅವರು ಮಾಡುವಂಥದ್ದು ಕ್ಷಣಾರ್ಧದಲ್ಲೇ ಅವರುಗಳು ಈ ಒಂದು ವಿಚಾರವನ್ನು ಎಲ್ಲೂ ಕೂಡ ನೆಗ್ಲೆಕ್ಟ್ ಮಾಡಲ್ಲ. ಸೊ ದ್ಯಾಟ್ಸ್ ವೈ ಈ ವಿಚಾರವನ್ನು ಅವರು ತಿಳಿಸ್ತಾರೆ. ಸೊ ಈ ಸಂದರ್ಭ ಸರ್ ಕೃಷ್ಣ ಅವರೇ, ಇಲ್ಲಿ ಇಂತಹ ಘಟನೆಗಳು ಈ ಹಿಂದೆಯೂ ಕೂಡ ಆಗಿತ್ತ ಅಥವಾ ಇದೇ ಮೊದಲ, ಹೇಗೆ ತಮ್ಗಳಿಗೆ ಏನಾದರೂ ಅನುಭವಕ್ಕೆ ಹೇಳಿ ಸರ್? ಖಂಡಿತ ಸರ್, ಇದು ಈ ಮನೆಯಲ್ಲಿ ಆಗಿದ್ದು ಫಸ್ಟ್ ಟೈಮ್. ಇಷ್ಟೊಳಗೆ ನಮ್ಮ ಕ್ಯಾಮರಾದಿಂದ ಪೊಲೀಸ್ ದಾಖಲೆಗಳ ಪ್ರಕಾರ 47 ಜನ ಅರೆಸ್ಟ್ ಆಗಿದ್ದಾರೆ ನಮ್ಮ ಕ್ಯಾಮರಾದಿಂದ ಇದುವರೆಗೂ. 5 ವರ್ಷದಿಂದ ಈಗ ಮೊನ್ನೆ ರೀಸೆಂಟ್ ಆಗಿ ಒಂದು ಹೌದು ಇದು 1 ತಿಂಗಳ ಹಿಂದ್ಗಡೆಯಿಂದ 1 ತಿಂಗಳ ಒಳಗಡೆ ವ್ಯಾಪ್ತಿ ಒಳಗಡೆ ಇದು 3ನೇ ಪ್ರಕರಣ ನಮ್ಮ ಇದರಲ್ಲಿ. ನಾವು ಅಂದ್ರೆ ಒಬ್ಬ ಕಳ್ಳ ನುಗ್ಗಿದಾಗ ಒಂದು ಕೋಆಪರೇಟಿವ್ ಸೊಸೈಟಿ ನುಗ್ಗಿರ್ತಾನೆ, ಪಂಚಗಂಗಾ ವ್ಯವಸಾಯ ಸೇವಾ ಸಹಕಾರಿ ಸಂಘ ಅಂತ. ಅಲ್ಲಿ ನಮ್ ಲೈವ್ ಮಾನಿಟರಿಂಗ್ ಕ್ಯಾಮ್ರಾ ಇರುತ್ತೆ. ಅವಾಗ ಆ ಕ್ಯಾಮ್ರಾದಲ್ಲಿ ಅವ್ನ ಒಳಗಡೆ ನುಗ್ಗಿದಾಗ ಇಮಿಡಿಯೇಟ್ ಪೊಲೀಸ್ ಇನ್ಫಾರ್ಮ್ ಮಾಡ್ತೀವಿ. ಪೊಲೀಸ್ ಇನ್ಫಾರ್ಮ್ ಮಾಡಿದ ಬರೀ 8 ನಿಮಿಷದೊಳಗೆ ಪೊಲೀಸ್ ಬಂದ್ಬಿಟ್ಟು ಅವನ್ನ ರೆಡ್ ಹ್ಯಾಂಡ್ ಆಗಿ ಅರೆಸ್ಟ್ ಮಾಡ್ತಾರೆ. ಇದು ಆಗಿರುವಂತದ್ದು ಒಂದು ರೀಸೆಂಟ್ ಆಗಿ ಒಂದು ಮೊದಲು ಒಂದು ಕಮಲಶಿಲೆ ಟೆಂಪಲ್ ಇದೆ, ಕಮಲಶಿಲೆ ಟೆಂಪಲ್ ಅಂತ ಇದೆ. ಆ ಕಮಲಶಿಲೆ ಟೆಂಪಲ್ ಅಲ್ಲಿ ಆ ಟೈಮ್ ಅಲ್ಲಿ ಕಳ್ಳರು ಬಂದ್ಬಿಟ್ಟು ಒಂದು 3 ದನನ ಕದಿಲಿಕ್ಕೆ ಬಂದಿರ್ತಾರೆ. ಗೋಶಾಲೆಯಲ್ಲಿ ನಮ್ ಕ್ಯಾಮ್ರಾ ಇರುತ್ತೆ. ಅವಾಗ ನಾವು ಅದು ರಿಯಲ್ ಟೈಮ್ ಅಲ್ಲಿ ಇನ್ಫಾರ್ಮ್ ಮಾಡಿದ್ರಿಂದ ಅಲ್ಲಿಂದ ಸೆಕ್ಯೂರಿಟಿ ಕೂಡ ಅಲ್ಲಿ ಓಡಿ ಹೋಗುವಾಗ ಅವ್ರು ದನ ಬಿಟ್ಬಿಟ್ಟು ಓಡಿ ಹೋಗಿರ್ತಾರೆ. ಅದನ್ನ ಅವ್ರ ಎಲ್ಲಾ ಆರೋಪಿಗಳನ್ನು ಕೂಡ ಪೊಲೀಸ್ನವ್ರು ಬಂಧಿಸಿದ್ದಾರೆ. ಮತ್ತೆಲ್ಲ ಇದು ಎಲ್ಲದೂ ಕೂಡ ನಮ್ಮ ಸಂಸ್ಥೆಯಿಂದ ಒಂದೇ ಕೆಲಸ ಆಗಿದೆ ಅಂತ ಖಂಡಿತ ಹೇಳ್ತಿಲ್ಲ. ಇದು ಎಲ್ಲಾ ಕೆಲಸಕ್ಕೂ ಮೂಲಕ ಸಪೋರ್ಟ್ ಮತ್ತೆ ಅವ್ರು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ನಮ್ ಜೊತೆಲಿ ಅಷ್ಟು ಕಾರ್ಯಾಚರಿಸೋದ್ರಿಂದ ಈ ತರ ಕೆಲಸಗಳಾಗಿದೆ ಸರ್. ಖಂಡಿತ ಹೇಳ್ಬೇಕಂತ ಹೇಳಿದ್ರೆ ಇದರಿಂದನೇ ನಮ್ಗೆ ಈ ತರ ಕಳ್ಳರನ್ನ ಹಿಡಿಲಿಕ್ಕೂ ಕೂಡ ಅನುಕೂಲ ಆಗಿದೆ. ಪೊಲೀಸ್ ಅವರಿಂದಾನೇ ಆಗ್ತಿರೋದು. ಅಂದ್ರೆ ನಮ್ಮ ಕೆಲಸ ನಾವು ಮಾಡ್ತೀವಿ, ರಿಯಲ್ ಟೈಮ್ ಮಾನಿಟರಿಂಗ್ ಮಾಡ್ತೀವಿ, ರಿಯಲ್ ಟೈಮ್ ನಾವು ಅವ್ರಿಗೆ ಹೇಳ್ತೀವಿ. ಪೊಲೀಸ್ನವ್ರು ಅದೇ ಟೈಮಲ್ಲಿ ಅವ್ರು ಹೋಗ್ಬಿಟ್ಟು ಅರೆಸ್ಟ್ ಮಾಡಿದ್ದಾರೆ ಅವ್ರನ್ನ. ಓಕೆ. ಇಲ್ಲ ಸರ್, ಈ ತಾವು ಹೇಳಿದ 2 ಇನ್ಸಿಡೆಂಟ್ ಕೂಡ ಗೊತ್ತಿದೆ ನಮಗೆ ರೀಸೆಂಟ್ ಆಗಿ ನಡೆದಿರುವಂತದ್ದು. ಸೊ ಅದರಲ್ಲೂ ಕೂಡ ತಾವುಗಳು ಇದೀರಿ ಅಂತ ಬಂದಾಗ ಎಸ್, ನಿಜವಾಗ್ಲೂ ಕೂಡ ತಮ್ಮ ಒಂದು ಕಾರ್ಯವನ್ನ ನಾವು ಮೆಚ್ಚಬೇಕಾಗುತ್ತೆ. ಇಲ್ಲಿ ಸರ್ ತಾವುಗಳು ನೇರವಾಗಿ ಅಂದ್ರೆ ಈ ಘಟನೆಗಳು ಆದಾಗ ಮನೆಯವರಿಗೆ ಇನ್ಫಾರ್ಮ್ ಮಾಡ್ತೀರಾ ಅಥವಾ ಪೊಲೀಸವ್ರಿಗೆ ಇನ್ಫಾರ್ಮ್ ಮಾಡುವಂಥದ್ದು ಡೈರೆಕ್ಟ್ ಆಗಿ ತಾವು ಮಾಡ್ತೀರಾ ಅಥವಾ ಮನೆಯವ್ರು ಮಾಡ್ತೀರಾ? ಏನಿದು ಪ್ರೊಸೀಜರ್ ಯಾವ ರೀತಿ ಇರುತ್ತೆ? ಇಲ್ಲ ಸರ್, ಎಲ್ಲದೂ ನಮ್ಮ ಆಫೀಸಿಂದಾನೇ ಆಗುತ್ತೆ. ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಆಫೀಸಿಂದ ಫಸ್ಟ್ ಕಾಲ್ ನಾವು ಮನೇದೇನಿದೆ ಮನೇದ್ ಫಸ್ಟ್ ಕಾಲ್ ಮನೆಯವ್ರಿಗೆ ಹೋಗುತ್ತೆ. ಯಾಕಂದ್ರೆ ಅವ್ರ ಮನೆಗೆ ಯಾರಿಗೋ ಕರೆದಿರ್ತಾರೆ ಅಥವಾ ಯಾರೋ ಬಂದಿರ್ತಾರೆ, ಯಾರಾದ್ರೂ. ಹಾಗಾಗಿ ಅವ್ರ ಪ್ರೈವಸಿಗೆ ಧಕ್ಕೆ ಆಗ್ಬಾರ್ದು, ಅದಕ್ಕೆ ಮನೆಯವ್ರಿಗೆ ಕಾಲ್ ಹೋಗುತ್ತೆ. ಅವ್ರೆಲ್ಲ ಅನುಮಾನಾಸ್ಪದ ಈ ತರ ಎಲ್ಲ ಬಂದಾಗ ನಾವೇನು ಮನೆಯವ್ರು ಪಿಕ್ ಮಾಡ್ಲಿಲ್ಲ ಅಂದ್ರೆ ಪೊಲೀಸ್ ಇನ್ಫಾರ್ಮ್ ಮಾಡ್ತೀವಿ. ಮತ್ತೆ ನಮ್ದು ಬೇರೆ ಸೊಸೈಟಿ ದೇವಸ್ಥಾನಗಳು ಅದೇನಿರ್ಬೋದು ಅದು ಫಸ್ಟ್ ಕಾಲ್ ಬಂದ್ಬಿಟ್ಟು ಪೊಲೀಸ್ನವರಿಗೆ ಹೋಗುತ್ತೆ, 112 ಹೋಗುತ್ತೆ. ಆಮೇಲೆ ನೆಕ್ಸ್ಟ್ ಕನ್ಸರ್ನ್ ಈಗ ದೇವಸ್ಥಾನ ಅರ್ಚಕರು ಇರ್ಬೋದು, ಸೊಸೈಟಿಯಿಂದ ಅವರು ಮ್ಯಾನೇಜರ್ಸ್ ಇರ್ಬೋದು, ಕೋಆಪರೇಟಿವ್ ಸೊಸೈಟಿ ಮ್ಯಾನೇಜರ್ಸ್ ಇರ್ಬೋದು. ಇವಾಗ ನಮ್ದು ಕರ್ನಾಟಕ ಬ್ಯಾಂಕ್ ಅಲ್ಲಿ ಕೂಡ 29 ಬ್ರಾಂಚ್ ಅಲ್ಲಿ ನಮ್ ಕ್ಯಾಮ್ರಾ ಇದೆ. ಅದೆಲ್ಲದೂ ಕೂಡ ಬ್ಯಾಂಕ್ ಮ್ಯಾನೇಜರ್ಗೆ ಕಾಲ್ ಹೋಗುತ್ತೆ ನಮ್ಮಿಂದ. ಓಕೆ. ಈಗ ತಮ್ಮ ಕ್ಯಾಮರಾ ಅಲ್ಲಿ ಇರುವಂತದ್ದು ಅವ್ರುಗಳಿಗೆ ಗೊತ್ತಾಗಿದೆಯಾ ಇಲ್ವಾ? ಏನ್ ಕತೆ ಅಂದ್ರೆ ಮೊನ್ನೆ ಇನ್ನೊಂದು ಇದ್ರಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಅವ್ರು ವಾಚ್ ಮಾಡಿದ್ದಾರೆ. ವಾಚ್ ಮಾಡಿದಾಗ ಅವ್ರಿಗೆ ಮನೇಲಿ ಕ್ಯಾಮರಾ ಇದೆ ಅಂತ ಗೊತ್ತಿದೆ. ಒಳಗಡೆ ನುಗ್ಗಿದಾಗ DVR ಕತ್ಕೊಂಡು ಹೋಗ್ಲಿಕ್ಕೆ ಗೊತ್ತಿರುತ್ತೆ ಅವರಿಗೆ. ಬಟ್ ಅವ್ರಿಗೆ ಲೈವ್ ಮಾನಿಟರಿಂಗ್ ಒಂದು ಕ್ಯಾಮರಾ ಇದೆ ಅಂತ ಗೊತ್ತಿಲ್ಲ ಸರ್ ಅವ್ರಿಗೆ. ಗೊತ್ತಿಲ್ವಾ ಹಾಗಾದ್ರೆ ಅವರಿಗೆ? ಲೈವ್ ಮಾನಿಟರಿಂಗ್ ಸಪರೇಟ್ ಕ್ಯಾಮರಾಸ್ ಇರುತ್ತೆ. ಅವ್ರ ಕ್ಯಾಮ್ರಾ ನಾವು ತಗೊಳ್ಳೋದಿಲ್ಲ, ನಮ್ ಕ್ಯಾಮ್ರಾ ಸಪರೇಟ್ ಆಗ್ತೀವಿ. ಅದು ಫ್ರೀ ಆಫ್ ಕಾಸ್ಟ್ ಆಗ್ತಿರೋ ಕ್ಯಾಮ್ರಾಸ್, ಅದು ಮತ್ತೆ ಚಾರ್ಜಸ್ ಇದೆ ಅದಕ್ಕೆ. ಬಟ್ ಏನಂತ ಹೇಳಿದ್ರೆ ಅದು ನಾವು ಲೈವ್ ಮಾನಿಟರಿಂಗ್ ಮಾಡ್ತಿದ್ವಿ. ಮತ್ತೆ ಈ ಲೈವ್ ಮಾನಿಟರಿಂಗ್ ಕ್ಯಾಮ್ರಾ ಅಂತ ಅವ್ರಿಗೆ ಗೊತ್ತಿಲ್ಲ, ಯಾಕಂದ್ರೆ ನಮ್ದೊಂದು ರೆಡ್ ಕಲರ್ ಬಾಕ್ಸ್ ಇರುತ್ತೆ, ಅದ್ರೊಳಗಡೆ ಕ್ಯಾಮ್ರಾ ಇರುತ್ತೆ. ಓಕೆ, ಅದೇ ಪ್ರಶ್ನೆ. ಈಗ ನೋಡಿ, CC ಕ್ಯಾಮರಾ ಇದ್ದದ್ದು ಪ್ರತಿಯೊಬ್ಬರು ಕಾಣಿಸುತ್ತೆ, ಗೊತ್ತಾಗುತ್ತೆ. ಮನೇಲಿ CC ಕ್ಯಾಮರಾ ಇರುವಂಥದ್ದು ಸಹಜ. ಆದ್ರೆ ತಮ್ಮ ಲೈವ್ ಮಾನಿಟರಿಂಗ್ ಕ್ಯಾಮರಾ ಏನಿದೆ ಅದು ಇರುವಂಥದ್ದು ಗೊತ್ತಾಗಲ್ವಾ? ನನ್ನ ಪ್ರಶ್ನೆ ಅದು. ಅಂದ್ರೆ ಕಳ್ಳರಿಗೆ ಆಗಿರ್ಬೋದು ಅಥವಾ ಬಂದವರಿಗೆ ಗೊತ್ತಾಗಲ್ವಾ? ಗೊತ್ತಾಗುದಿಲ್ಲ ಸರ್, ಅದು ಯಾಕಂದ್ರೆ ಒಂದು ಬಾಕ್ಸ್ ಒಳಗೆ ಕೇಸಿಂಗ್ ಮಾಡಿ ಹಾಕಿರ್ತೀವಿ ಅದ್ರ ಬಾಕ್ಸ್ ಒಳಗಡೆ. ಹಾಗಾಗಿ ಕ್ಯಾಮರಾ ಅಂತ ಕ್ಲೀನ್ ಆಗಿ ಗೊತ್ತಾಗುದಿಲ್ಲ ಅವರು. ಸೊ ಹಾಗೆ ಇವರುಗಳು ಈ ರೀತಿ ಅವರ ಒಂದು ಕಾರ್ಯಚಟುವಟಿಕೆಯನ್ನು ಮಾಡಿದ್ದಾರೆ. ಬಹುಶಃ ತಮ್ಗಳಿಗೆ ಗಮನಿಸಿದಾಗ ಏನು ಅನಿಸುತ್ತೆ ಸರ್? ನಮ್ಗಳಿಗೆ ನೋಡಿದಾಗ ಇದು ಕಾಮನ್ ಒಂದು IT ರೈಡ್ ಆಗುತ್ತೆ ನೋಡಿ. ಆ ಒಂದು ಸಂದರ್ಭದಲ್ಲಿ ಯಾವ ರೀತಿ ಇರ್ತಾರೆ ನೋಡಿ, ಅಧಿಕಾರಿಗಳ ಜೊತೆ ಪೊಲೀಸ್ ಕಾನ್ಸ್ಟೇಬಲ್ಗಳು, ಜೊತೆಗೆ ಅಲ್ಲಿ ವೆಲ್ ಡ್ರೆಸ್ಡ್ ಆಗಿರುವಂತಹ ಇನ್ನೂ 2-3 ಜನ. ಸೊ ಈ ರೀತಿ ನಮಗೆ ಆಗುತ್ತೆ, ಒಂದು ಕಾನ್ಸೆಪ್ಟೇ ಇರುವಂಥದ್ದು, ಇದು IT ರೈಡ್ ಆಗುವಂಥ ಒಂದು ಕಾನ್ಸೆಪ್ಟ್ ಮನೆಗೆ. ತಮ್ಗೆ ಏನು ಅನಿಸ್ತು ಇದನ್ನು ನೋಡಿದಾಗ ಫಸ್ಟ್ ಆಗಿ? ಸರ್, ನನಗೆ ವಿಜುವಲ್ ಬಂದಾಗ ನನ್ ಕಳಿಸಿದಾಗ ನನ್ನ ಆಫೀಸಿಂದ ಕಳಿಸುವಾಗ ಟೈಮ್ ತಗೊಳುತ್ತೆ. ಸ್ವಲ್ಪ ಟೈಮ್ ತಗೊಂಡಾಗ ನನ್ಗೆ ಗೊತ್ತಾಯ್ತು ಇದೇನೋ ಫೇಕ್ ಇದೆ. ಯಾಕಂತ ಹೇಳಿದ್ರೆ ನಮಗೂ ಅರ್ಥ ಆಗುತ್ತೆ ಇವರು ಕೆಲವೊಂದು ರೀತಿ ಆಚೀಚೆ ಹೋಗುವಾಗ ಫೇಕ್ ಇರ್ಬೋದು ಅಂತ ಅನ್ಕೊಳ್ಳಿ. ಯಾಕಂದ್ರೆ ನಾವು ಡಿಸಿಷನ್ ಬರೋದಕ್ಕಾಗಲ್ಲ, ಯಾಕಂದ್ರೆ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ತಿಳಿಸಲೇಬೇಕು. ಅದು ಗೊತ್ತಾದ್ರೂ ಕೂಡ ಇಮಿಡಿಯೇಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ನಾವು ತಿಳಿಸಿದ್ವಿ ಸರ್ ಇದನ್ನ. ಯಾವಾಗ ಆಗಿರುವಂತ ಘಟನೆ ಸರ್ ಇದು? ಇದು ಗುರುವಾರ ಬೆಳಿಗ್ಗೆ 8:56 ಬೆಳಿಗ್ಗೆ 8 ಗಂಟೆಗೆ ಬೆಳ್ಳಂಬೆಳಗ್ಗೆ
ಅಲ್ವಾ? ಹೌದು, 8:56 ಎಕ್ಸಾಕ್ಟ್. ಓಕೆ ಓಕೆ ಎಕ್ಸಾಕ್ಟ್ಲಿ. ಯಾಕಂದರೆ ಈ ಐಟಿ ರೈಡ್ ಕೂಡ ಆಗುವಂಥದ್ದು ಕೂಡ ಬೆಳಗ್ಗೆ ಒಂದು ರೈಡ್ ಆಗುತ್ತೆ. ಸೊ ಇದೆಲ್ಲ ಕಾನ್ಸೆಪ್ಟ್ಗಳು, ಯಾಕಂದರೆ ನಾನು ಆಗಲೇ ಹೇಳಿದಾಗೆ ಈ ಚಡ್ಡಿ ಗ್ಯಾಂಗ್ ಅಥವಾ ಇನ್ನಿತರ ಗ್ಯಾಂಗ್ಗಳು ರಾತ್ರಿ ಹೊತ್ತಲ್ಲಿ ಬರ್ತಾರೆ, ಅಲ್ಲಿ ದರೋಡೆಯನ್ನು ಮಾಡ್ತಾರೆ. ಸೊ ಇದು ಬೆಳಗ್ಗೆ ಸೊ ಈ ಸಂದರ್ಭದಲ್ಲಿ ಬರುತ್ತೆ, ಅದಕ್ಕೂ ಕೂಡ ದಮ್ ಬೇಕು ಅಂತ ಹೇಳ್ತಾರೆ. ಸೊ ಅದರಲ್ಲೂ ಕೂಡ ಬಂದು ಬಾಗಿಲನ್ನು ಬಡಿತಾರೆ, ಅಲ್ಲಿ ಗೇಟನ್ನು ಕೂಡ ಆ ಫೋರ್ಸಲ್ಲಿ ಬಡಿಯುವಂಥದ್ದು. ಅಂದರೆ ನಾವುಗಳು IT ಆಫೀಸರ್ಸ್ ಅಪ್ಪ, ರೈಡ್ ಮಾಡಲಿಕ್ಕೆ ಬಂದಿದ್ದೀವಿ ಅನ್ನುವಂಥ ನಿಟ್ಟಿನಲ್ಲಿ. ಸೊ ಸಚ್ ಅ ಮೈಂಡ್ ಸೆಟ್. ಸೊ ಮಾತಾಡಬೇಕು ಭಾಳಷ್ಟು. ಇದು ತಮ್ಮಲ್ಲಿ ಪ್ರಾಥಮಿಕವಾದಂಥ ಮಾಹಿತಿಗಳನ್ನು ತೆಗೆದುಕೊಂಡಿದ್ದೀನಿ. ಭಾಳಷ್ಟು ಕರೆಗಳು ಬರ್ತಾ ಇದೆ, ಜನರ ಅಭಿಪ್ರಾಯವನ್ನು ಕೂಡ ನಾನು ತೆಗೆದುಕೊಳ್ಬೇಕು. ಯಾಕೆಂದರೆ ಭಾಳಷ್ಟು ಈ ಕಳ್ಳತನ ಪ್ರಕರಣದ ಬಗ್ಗೆ ನಾವು ಸೀರೀಸ್ ಆಫ್ ಎಪಿಸೋಡ್ಗಳನ್ನು ಮಾಡ್ತಿದ್ದೀವಿ, ಅವೇರ್ನೆಸ್ ಕೊಡಬೇಕು ಜನರಿಗೆ ಅನ್ನುವಂಥ ನಿಟ್ಟಿನಲ್ಲಿ. ಕಳೆದ ವಾರ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಸರ್ ಕೂಡ ನಮ್ಮ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ಬಂದಿದ್ದರು, ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದರು. ಸೊ ದಟ್ಸ್ ವೈ ಭಾಳಷ್ಟು ಕರೆಗಳಿವೆ. ಪ್ರಥಮ ಕರೆ ತೆಗೆದುಕೊಳ್ತೀನಿ. ಹಲೋ ಸರ್, ನಮಸ್ತೆ. ಹಲೋ ನಮಸ್ತೆ ಸರ್. ಹಲೋ, ನಿತಿನ್, ಪ್ರವೀಣ್ ಮಂಗಳದೇವಿಯಿಂದ. ಪ್ರವೀಣ್ ಅವರು ಮಂಗಳದಿಂದ. ನಮಸ್ತೆ ಸರ್, ಮಾತಾಡಿ ಸರ್. ನಮಸ್ತೆ. ನಿತಿನ್, ಈಗ ಈ ಸೈನ್ ಇನ್ ಸೆಕ್ಯೂರಿಟಿ ಸಿಸ್ಟಮ್ ಏನೋ ತುಂಬಾ ಒಳ್ಳೇದು, ಆದ್ರೆ ಸಮಸ್ಯೆ ಏನಂತ ಹೇಳಿದ್ರೆ, ಈಗ ಆ ಕೃಷ್ಣ ಅವರು ಒಂದು ಮಾತು ಹೇಳಿದ್ರು, ನಾವು CC ಕ್ಯಾಮರಾದೊಳಗೆ ನಮ್ದು ಇನ್ನೊಂದು CC ಕ್ಯಾಮರಾ ಸೆಟ್ ಮಾಡಿರ್ತೀವಿ ಅಂತ ಹೇಳ್ಕೊಂಡು. ಆದ್ರೆ ಅದನ್ನು ಓಪನ್ ಆಗಿ ಹೇಳುದು ಒಂಥರ ಸರಿ ಕಾಣಿಸ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಈ ಕಳ್ಳರಿಗೆ ಅದೊಂದು ನಾವು ಕ್ಲೂ ಕೊಟ್ಟಾಗೆ ಆಗುತ್ತಲ್ವಾ ಅಂತ. ಕರೆಕ್ಟ್. ಓಕೆ, ಅಲ್ವಾ? ಓಕೆ, ಸರಿ. ಆದ್ರೆ ಕೃಷ್ಣ ಅವರೇ, ನಾನು ಇನ್ನೊಂದು ಮಾತು ಹೇಳ್ತಾ ಇದ್ದೀನಿ ನಿಮ್ಗೆ. ನೀವು ಈ ನಿಮ್ಮ ಸಿಸ್ಟಮ್ ಏನೋ ತುಂಬಾ ಒಳ್ಳೆ ಸಿಸ್ಟಮೇ, ಆದ್ರೆ ನೀವು ಯಾವಾಗಲೂ ಕೃಷ್ಣ ಅವರೇ ಅದರದ್ದು ಏನು ಹಿಂಟ್ಸ್ ಇದೆಯಲ್ಲ, ಹಿಂಟ್ಸ್ ಅನ್ನು ದಯವಿಟ್ಟು ಯಾರಿಗೂ ಹೇಳ್ಬೇಡಿ. ಓಕೆ, ಖಂಡಿತ ಸರ್, ಖಂಡಿತ. ಯಾಕಂದ್ರೆ ಏನ್ ಗೊತ್ತಾ ಸರ್, ಅದು ನಾವು ಏನಕ್ಕೆ ಅಂತ ಹೇಳಿದ್ರೆ ಪ್ರೋಗ್ರಾಮ್ ಅನ್ನು, ಹೌದು ಖಂಡಿತ ಏನಂತ ಹೇಳಿದ್ರೆ, ನಮ್ಮ ಕ್ಯಾಮ್ರಾ ಏನಿದೆ ನೋಡಿ, ಅವ್ರಿಗೆ ಕ್ಯಾಮ್ರಾ ಅಂತ ಗೊತ್ತು, ಎದುರುಗಡೆ ನೋಡಿದಾಗ ಕ್ಯಾಮ್ರಾ ಅಂತ ಅರ್ಥ ಆಗುತ್ತೆ. ಬಟ್ ಅದು ಕೇಸಿಂಗ್ ಒಳಗಡೆ ಇರೋದ್ರಿಂದ ತಕ್ಷಣಕ್ಕೆ ಅದಕ್ಕೆ ಹಾನಿ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ನಾನು ಅದನ್ನ ಹೇಳಿದ್ದು, ಕೇಸಿಂಗ್ ಒಳಗಡೆ ಇರುತ್ತೆ. ಕರೆಕ್ಟ್. ಯಾಕೆಂತ ಹೇಳಿದ್ರೆ ಈಗಿನ ಕಳ್ಳರು, ನಾವು ಅದು ಹೇಳ್ತಾರಲ್ಲ, ಚಾಪೆ ಒಳಗೆ ತೂರಿ ರಂಗೋಲಿ ಒಳಗೆ ನೆಲದೊಳಗೆ ತೂರ್ತಾರೆ ಅಂತ ಹೇಳ್ಕೊಂಡು. ಖಂಡಿತ ಸರ್, ಅದು ಈವನ್ ಬೇಕಾದ್ರೆ ಒಂದ್ ಸ್ವಲ್ಪ ಅಲಗಾಡ್ಸಿದ್ರು ಕೂಡ ನಮ್ಗೆ ಕಾಣಿಸ್ತಾ ಇರುತ್ತೆ. ಅದ್ ಬೇಕಾದ್ರೆ ಡಿಸ್ಕನೆಕ್ಟ್ ಆದ್ರೂ ಕೂಡ ನಮ್ಮ ಹತ್ರ ರೆಕಾರ್ಡಿಂಗ್ ಆಗಿರುತ್ತೆ, ನಾವು ಇಮಿಡಿಯೇಟ್ ಅದು ಇನ್ಫಾರ್ಮ್ ಮಾಡ್ತೀವಿ. ಓಕೆ. ಆ ರೀತಿ ಬೆಟರ್. ಆದ್ರೆ ಆಕ್ಚುಲಿ ನಿತಿನ್ ಅವರೇ, ಇದು ನೀವು ಅದು ಕರೆಕ್ಟ್, ಇದು ಪ್ರೋಗ್ರಾಮ್ ನೀವು ಸೆಟ್ ಮಾಡಿದ್ದೇನೆ, ತುಂಬಾ ಚೆನ್ನಾಗಿದೆ. ಆದ್ರೆ ದಯವಿಟ್ಟು ಅವ್ರ ಹತ್ರ ಹೇಳಿ, ಕೃಷ್ಣ ಅವ್ರ ಹತ್ರ ಯಾವುದೇ ಹಿಂಟ್ಸ್ ಅನ್ನು ಪಬ್ಲಿಕ್ ಆಗಿ ಅವರು ಅನೌನ್ಸ್ ಮಾಡೋದು ಬೇಡ. ಎಸ್ ಸರ್, ಥ್ಯಾಂಕ್ ಯು. ಇಲ್ಲ ಆ ರೀತಿ ಬರಲ್ಲ. ಅಂದ್ರೆ ನಾನು ಕೆಲವೊಂದ್ಸಲ ಹೇಳ್ಬೇಕು ಸರ್, ಯಾಕೆ ಗೊತ್ತಾ, ಇವನ್ ನಮಗೂ ಕೂಡ ಗೊತ್ತಿರಲಿಲ್ಲ, ಪಬ್ಲಿಕ್ ಕೂಡ ಗೊತ್ತಾಗಲ್ಲ. ಸೊ ಇಂಥ ಒಂದು ಫೆಸಿಲಿಟೀಸ್ ಇದೆ ಅನ್ನುವಂಥದ್ದು ಅವರುಗಳಿಗೆ ಗೊತ್ತಾದಾಗ ಮಾತ್ರ ಈ ಒಂದು ವಿಚಾರ ಕಾರ್ಯರೂಪಕ್ಕೆ ಬರುತ್ತೆ. ಇಲ್ದಿದ್ರೆ ಇದು ಹಿಡನ್ ಆಗೇ ಹೋಗುತ್ತೆ. ಯಾಕಂದ್ರೆ ನಾವು ಕೂಡ ಅಂದ್ಕೊಂಡಿದ್ವಿ ಇದು ನಾರ್ಮಲ್ CCTV ಫುಟೇಜ್ ಅನ್ನೋದು. ನನಗೆ ತದನಂತರ ಗೊತ್ತಿರುವಂಥದ್ದು ಇವರು ಹಾಕಿರುವಂತಹ ಫುಟೇಜಿಂದ ಬಂದಿರುವಂತಹ ವಿಡಿಯೋ ಅನ್ನುವಂಥದ್ದು. ನಾವು ಕೂಡ ಪ್ರಶ್ನೆ ಅದೇ, ಈ CCTV ಫುಟೇಜ್ ಇದೆ ಆದರೂ ಕೂಡ ಅವರುಗಳು ಆ ರೀತಿ ಬಿಹೇವ್ ಮಾಡ್ತಾರೆ ಅನ್ನುವಂಥದ್ದು ನೋಡಿದಾಗಲೇ. ಸೊ ಹಾಗಿದ್ದಾಗ ಬಹಳಷ್ಟು ಈ ವಿಚಾರ ಗೊತ್ತಾಗಲಿ ಅನ್ನುವಂಥದ್ದು. ಯಾಕಂದರೆ ನಮಗೂ ಕೂಡ ಬಹಳಷ್ಟು ಗೊತ್ತಿಲ್ಲ, ಇಂಥ ಒಂದು ಸೆಕ್ಯೂರಿಟಿ ಸಂಸ್ಥೆ ಇದೆ, ಅದರಿಂದ ಈ ರೀತಿಯ ಒಂದು ಫೆಸಿಲಿಟಿ ಸಿಗುತ್ತೆ, ಇಷ್ಟು ಸುರಕ್ಷಿತವಾಗಿರ್ತಾರೆ. ಸೊ ಇದನ್ನು ಕೂಡ ಭಾಳಷ್ಟು ಹಣ ಇದ್ದವರು ಅಥವಾ ಏನಾದರೂ ಸೇಫ್ಟಿಯಾಗಿ ನೋಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇದ್ದಾಗ ಅವರ ಒಂದು ಸೇಫ್ಟಿಗೋಸ್ಕರ ಕಂಪನಿಗಳು ಜೊತೆಗೆ ಮನೆಗಳು ಇದನ್ನು ಪ್ರಿಫರ್ ಮಾಡ್ಬೋದು ಬಹುಶಃ. ಎಸ್ ಸರ್, ಕೃಷ್ಣ ಅವರು. ಥ್ಯಾಂಕ್ ಯು ಪ್ರವೀಣ್ ಅವರು, ಧನ್ಯವಾದಗಳು ಸರ್. ಎಸ್ ಕೃಷ್ಣ ಸರ್, ಏನೋ ಮಾತಾಡ್ತಿದ್ದೀರಿ? ಎಸ್ ಸರ್. ಅದು ಏನ್ ಇವಾಗ ಅವ್ರದ್ದು ತೋರಿಸ್ತಿದ್ರೆ ವಿಜುವಲ್, ಹತ್ರ ಕ್ಲೋಸ್ ವಿಡಿಯೋ ವಿಜುವಲ್ಸ್ ಇದೆಯಲ್ಲ, ಅದೆಲ್ಲ ಅವ್ರ ಮನೆ ವಿಜುವಲ್ಸ್. ನಮ್ಮ ವಿಜುವಲ್ ನಾವ್ ಏನ್ ಮಾಡಿದ್ವಿ ಅಂತ ಹೇಳಿದ್ರೆ, ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆ ವರ್ಕ್ ಮಾಡುವಾಗ ಯಾವ್ದು ನಾವು ಡಿಸ್ಕ್ಲೋಸ್ ಮಾಡುದಿಲ್ಲ. ನಾವಿದು ಪೊಲೀಸ್ ಡಿಪಾರ್ಟ್ಮೆಂಟ್ ಮಾತ್ರ ಕೊಟ್ಟಿರೋದು. ಆಮೇಲೆ ಅದೇನಾದ್ರೂ ಕಳ್ಳರನ್ನ ಹಿಡಿಬೇಕನ್ನೋ ಕಾರಣಕ್ಕೋಸ್ಕರ ಅದೇನೋ ಹೊರಗಡೆ ಬಂದಿರುತ್ತೆ. ನಮ್ಮಿಂದ ಯಾವುದೇ ಪಿಕ್ ಆಗ್ಲಿ ವಿಡಿಯೋಸ್ ಆಗ್ಲಿ ನಾವು ಯಾರಿಗೂ ಕೂಡ ಡಿಸ್ಕ್ಲೋಸ್ ಮಾಡುದಿಲ್ಲ ಸರ್, ಯಾರಿಗೂ ಕೊಡುವಂತದ್ದಿಲ್ಲ. ಒನ್ಸ್ ಅವ್ನು ಹಿಡಿದ್ರ ಮೇಲೆ, ಇವಾಗ ನೋಡಿ ಪಂಚಗಂಗಾ ಸೊಸೈಟಿಯಲ್ಲಿ ಅವ್ರನ್ನ ಏನ್ ಹಿಡಿದ್ರು ಅಲ್ಲ, ಹಿಡಿದಾಗ ನಮ್ಗೇನ್ ಕೊಡ್ಲಿಕ್ಕೆ ಅದೊಂದು ಇರುತ್ತೆ, ಓಕೆ ಇಮಿಡಿಯೇಟ್ ನಾವು ಕೊಡ್ಬೋದು ಯಾರು ಕೇಳಿದ್ರು ಕೂಡ. ಬಟ್ ಇದೆಲ್ಲ ಇನ್ನೂ ಕೂಡ ಕಳ್ಳರನ್ನ ಹಿಡಿಯೋ ಹಂತದಲ್ಲೇ ಇದಾರೆ. ಹಾಗಾಗಿ ನಾವು ಎಲ್ಲೂ ಕೂಡ ಡಿಸ್ಕ್ಲೋಸ್ ಮಾಡೋದಿಲ್ಲ ಇತ್ತು. ಬಟ್ ಇದು ಹೊರಗಡೆ ಬಂದಿದೆ ಅಂದ್ರೆ ನಾವು ಕೊಟ್ಟಿದ್ದು ಪೊಲೀಸ್ ಡಿಪಾರ್ಟ್ಮೆಂಟ್ ಮಾತ್ರ ಇದೆ. ಓಕೆ ರೈಟ್ ಸರ್. ಈಗ ಅಲ್ಲಿ ನಾವು ಗಮನಿಸ್ತಿರುವಂತದ್ದು, ಪೊಲೀಸ್ ಡ್ರೆಸ್ ಆಗಿರುವಂತಹ ಒಂದು ವ್ಯಕ್ತಿ ಕೂಡ ಇರ್ತಾರೆ, ಅವ್ರ ಜೊತೆ ಇನ್ನಿತರರು 4-5 ಜನರು ಇರ್ತಾರೆ. ಒಟ್ಟು ಎಷ್ಟು ಜನರು ಇದ್ರು ಸರ್ ಅಲ್ಲಿ? ನನ್ನ ಪ್ರಕಾರ ಸರ್, ನಾನು ಕ್ಲೀನ್ ಆಗಿ ನೋಡಿದಾಗ 8 ಜನ ಇದ್ರು. ಕಾರಲ್ಲಿ ಇನ್ನೂ ಕೂಡ ಇರುವಂತ ಚಾನ್ಸಸ್ ಇತ್ತು. ಯಾಕಂದ್ರೆ ಕಾರ್ ಕೂಡ ಅದನ್ನ ರಿವರ್ಸಲ್, ಅದು ವಾಪಸ್ ತಗೊಂಡು ರಿವರ್ಸ್ ಹೋಗಿ ಬಂದ್ಬಿಟ್ಟು ಹೋಗ್ಲಿಕ್ಕೆ ಕರೆಕ್ಟ್ ರೆಡಿ ಮಾಡಿ ನಿಲ್ಸ್ಕೊಂಡಿದ್ದಾರೆ ಕಾರ್ನ. ಫುಲ್ಲಿ ಪ್ರೀ ಪ್ಲಾನ್ಡ್ ಇದ್ದಾರೆ. ಅವ್ರ ಪ್ಲಾನ್ ಏನಕ್ಕೆ ದರೋಡೆನ ಅಥವಾ ಏನೋ ಇನ್ನೊಂದು ಏನಂತ ನಮ್ಗೆ ಕರೆಕ್ಟ್ ಆಗಿ ಗೊತ್ತಾಗ್ತಾ ಇಲ್ಲ ನಮ್ಗಂತೂ. ಅಂದ್ರೆ ಅವ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಅದ್ರದ್ದು ಹೊರಗಡೆ ತನಿಖೆಯಿಂದ ಹೊರಗಡೆ ತಗೊಂಡ್ ಬರ್ತಾರೆ. ಓಕೆ. ಜೊತೆಗೆ ಅವರುಗಳು ನಾಟ್ ಓನ್ಲಿ ಇದು ಫಸ್ಟ್ ಟೈಮ್ ಬಂದಿರುವಂತದ್ದು ಅಥವಾ ಈ ಹಿಂದೆಯೂ ಕೂಡ ಪ್ಲಾನ್ ಮಾಡಿದ್ರೆ? ಯಾಕಂದ್ರೆ ನಮ್ಗೊಂದ ಮಾಹಿತಿ ಪ್ರಕಾರ ಮನೆಯ ಸುತ್ತಮುತ್ತ ಅವರುಗಳು ಈ ಹಿಂದೆಯೂ ಕೂಡ ಕಂಡಿದ್ರು ಅನ್ನುವಂತ ವಿಚಾರ. ಸೊ ಏನ್ ಹೇಳ್ತೀರಾ ಸರ್, ಇದು ಕೂಡ ತಮ್ಮ ಕ್ಯಾಮರಾ ಕಣ್ಣಿಗೆ ಸಿಕ್ಕಿದ ಹೇಗೆ?
ಇಲ್ಲ, ನಮ್ಮ ಕ್ಯಾಮ್ರಾ ಏನ್ ಫೇಸಿಂಗ್ ಇದೆ ನೋಡಿ, ಅಲ್ಲಿ ಮಾತ್ರ ಕಾಣಿಸುವಂತದ್ದು ನಮ್ದು. ಬಟ್ ಅವ್ರ ಕ್ಯಾಮ್ರಾದಲ್ಲಿ ಆಚೆ ಸೈಡ್ಗೆಲ್ಲ ಇತ್ತು, ಅಲ್ಲಿ ರೋಡ್ ಸೈಡ್ ಎಲ್ಲ ಬಂದು ನಿಂತ್ಕೊಂಡಿರ್ತಾ ಇದ್ರಂತೆ ಇವರು. ಅಂದ್ರೆ ಬಂದು ವಾಚ್ ಮಾಡುದು ಅಥವಾ ಕಾರ್ ಬಂದ್ ನಿಲ್ಲುದು ಹೋಗುದು. ಅದೇ ಕಾರ್ ಮೊದಲು ಕೂಡ ಬಂದಿದೆ ಅಂತ ಹೇಳ್ಬಿಟ್ಟು ಅವರು ಮನೆಯವರು ಕೂಡ ನಮ್ಗೆ ಹೇಳಿದ್ರು. ಅದ್ರ ಮೇಲೆ ಅದ್ರ ವಿಜುವಲ್ಸ್ ಎಲ್ಲ ತೆಗ್ಬಿಟ್ಟು ಪೊಲೀಸ್ ಡಿಪಾರ್ಟ್ಮೆಂಟ್ ಕೊಟ್ಟಿದ್ವಿ ನಾವು ಕೂಡ. ಓಕೆ ಮನೆಯಲ್ಲಿರೋ ವಿಜುವಲ್ಸ್. ಓಕೆ, ಹಾಗಾದ್ರೆ ಆ ಕಾರ್ ಬಂದಿರುತ್ತೆ ಇದೇ ಮೊದಲೇನಲ್ಲ, ಇದಕ್ಕಿಂತ ಮೊದಲು ಕೂಡ ಪ್ಲಾನ್ ಮಾಡಿದ್ದಾರೆ ಅವರುಗಳು. ಮಾಡಿದ್ದಾರೆ, ಖಂಡಿತ ಮಾಡಿದ್ದಾರೆ. ಓಕೆ ಅಂದ್ರೆ ಆ ವಿಜುವಲ್ ನೋಡಿದಾಗ ಆ ಕಾರ್ ಬಂದಿದೆ ಮೊದಲು. ಸೊ ಓಕೆ, ಆದ್ರೆ ಇವ್ರುಗಳನ್ನ ಕ್ಯಾಪ್ಚರ್ ಮಾಡಿರುವಂತದ್ದು ತಮ್ಮ ಕ್ಯಾಮರಾ ಇದೇ ಮೊದಲು 25ನೇ ತಾರೀಕಿನಂದು. ಹೌದೌದು, ಬಟ್ ಮನೆ ಎದುರುಗಡೆ ಬರ್ಲಿಲ್ಲ. ಇವಾಗ ಅವ್ರ ರೋಡ್ ಸೈಡ್ಗೂ ಅವ್ರ ಮನೆಗೂ ಸ್ವಲ್ಪ ತುಂಬಾ ಡಿಸ್ಟೆನ್ಸ್ ಇದೆ. ಅದೇ ಕಾರ್ ಹೌದಲ್ಲ ಅಂದ್ಬಿಟ್ಟು ನಮ್ಗೆ ಐಡೆಂಟಿಫೈ ಮಾಡೋದಕ್ಕಾಗಲ್ಲ, ಯಾಕಂದ್ರೆ ದೂರ ಇದೆ, ನಂಬರ್ ಪ್ಲೇಟ್ ಕಾಣಿಸಲ್ಲ ಅದರಲ್ಲಿ. ಬಟ್ ಒಂದು ಶಂಕೆಯಿಂದ ನೋಡ್ಬೇಕಾದ್ರೆ ಅದೇ ಕಾರ್ ತರ ಇದೆ, ಹಾಗಾಗಿ ಅದು ಇರ್ಬೋದು ಅಂತಲೇ ಅನ್ಕೊಂತೀವಿ. ಓಕೆ, ಈಗ ನಾನೊಂದು ದೃಶ್ಯಾವಳಿಗಳನ್ನ ಹಾಕಿ ವಿಜುವಲ್ಸ್ಗಳನ್ನ ಒಂದ್ಸಲ ಪ್ಲೇ ಮಾಡಿ. ಎಸ್, ಇಲ್ಲಿ ಗಮನಿಸಿ ಯಾವ ರೀತಿ ಕಳ್ಳರು ಬರ್ತಾರೆ ಅನ್ನುವಂಥದ್ದು. ಇದು ಹೈಫೈ ಕಳ್ಳರು, ಜೊತೆಗೆ ಕಳ್ಳರನ್ನ ಹಿಡಿಯುವಂಥವರು ಪೊಲೀಸವರನ್ನ ಡ್ರೆಸ್ ಹಾಕ್ಕೊಂಡೆ, ಬಟ್ಟೆಯನ್ನು ಹಾಕ್ಕೊಂಡೇ ಬರ್ತಾರೆ ಅಂತ ಬಂದಾಗ ಇದು ಹೈಫೈ ಖತರ್ನಾಕ್ ಕಳ್ಳರ ಗ್ಯಾಂಗ್ ಉಡುಪಿಯಲ್ಲಿದೆ. ಸೊ ಬಿ ಅವೇರ್, ಇದರ ಬಗ್ಗೆ ಒಂದು ಅಲರ್ಟ್ನೆಸ್ ಇರಲಿ ಜನರಿಗೆ. ಸೊ ಇದು ಕಾರು, ಒಂದು ಹೈಫೈ ಕಾರ್ಗಳನ್ನು ಬೆಳಗ್ಗೆ 8:45 ಗಂಟೆ ಅಂತೆ, 8:45. ಸೊ ಆ ಸಂದರ್ಭಗಳಲ್ಲೇ ಈ ರೀತಿ ಹೈ ಪ್ರೊಫೈಲ್ಡ್ ಆಗಿರುವಂತಹ ಕಳ್ಳರು ಬರ್ತಾರೆ. ನೋಡಿ ಬರುವಂತಹ ಒಂದು ಸ್ಟೈಲ್ ನೋಡಿ, ನೇರವಾಗಿ ಮನೆಯ ಬಾಗಿಲನ್ನು, ಗೇಟನ್ನು ಯಾವ ರೀತಿ ಅವರುಗಳು ತೆಗೆಯುವಂತಹ ಪ್ರಯತ್ನ ಮಾಡೋದು. ಅದು ರಿಮೋಟ್ ಕಂಟ್ರೋಲ್ ಗೇಟ್ ಅಲ್ವಾ ಸರ್? ಹೌದೌದು, ರಿಮೋಟ್ ಕಂಟ್ರೋಲ್ ಗೇಟ್ ಅದು. ಹಾಗಾಗಿ ಅವರಿಗೆ ಒಳಗಿಂದನೇ ತೆಗಿಬೇಕು. ಹಾಗಾಗಿ ಅವರಿಗೆ ತೆಗಿಲಿಕ್ಕೆ ಬರಲ್ಲ. ಸೊ ಹಾಗಾಗಿ ಓಕೆ, ಎದುರಲ್ಲಿ ಸ್ವಿಫ್ಟ್ ಕಾರ್ ಇದೆ, ಅದರ ಎದುರಲ್ಲಿ ಮತ್ತೊಂದು ಕಾರ್ ಇದೆ ಬಹುಶಃ. ಹೌದು, ಇನ್ನೋವಾ ಇದೆ. ಓಕೆ, ತದನಂತರ ಅವರು ಅಲ್ಲಿ ಗೇಟನ್ನು ತೆರೀಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಗೇಟ್ ತೆಗಿಲಿಕ್ಕೆ ಆಗಲ್ಲ. ತದನಂತರ ಅವರು ಹೋಗ್ತಾರೆ. ನೋಡಿ, ಕಂಪೌಂಡ್ ಹಾರುವಂತಹ ಒಂದು ಅಧಿಕಾರಿಗಳು, IT ಅಧಿಕಾರಿಗಳು, ಫೇಕ್ IT ಅಧಿಕಾರಿಗಳು ನೋಡಿ. ಅದರ ಜೊತೆಗೆ ಪೊಲೀಸ್ನವರ ಡ್ರೆಸ್ ಎಲ್ಲವೂ ಕೂಡ ಇದೆ. ಅಂದರೆ ಯಾರು ಕೂಡ ಬಂದಾಗ ನೋಡಿದಾಗ ಅನುಮಾನ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿ. ನಾಗಲೇ ಹೇಳಿದಾಗೆ ಇಂಥ ಒಂದು ಚಿತ್ರ ಬಾಲಿವುಡ್ನಲ್ಲಿ ಅಕ್ಷಯ್ ಕುಮಾರ್ ಅವರು ಆ್ಯಕ್ಟ್ ಮಾಡಿದರು, ಸ್ಪೆಷಲ್ 26 ಅನ್ನುವಂಥ ಚಿತ್ರ. ಇದೇ ರೀತಿ ಅಕ್ಷಯ್ ಕುಮಾರ್ ಅವರು ನಕಲಿ IT ತಂಡದ ನಾಯಕನ ವೇಷಧಾರಿಯಾಗಿ ಬರ್ತಾರೆ. ಜೊತೆಗೆ ಆಗರ್ಭ ಶ್ರೀಮಂತರು ಏನಿದ್ದಾರೆ ಅವರ ಮನೆಯನ್ನು ಲೂಟಿ ಮಾಡುವಂಥ ಚಿತ್ರಕಥೆ. ಇದೇ ರೀತಿ ಮಾಯಾಬಜಾರ್ ಅಂತ ಚಿತ್ರ ಬಂದಿತ್ತು ಕನ್ನಡದಲ್ಲಿ. ರಾಜ್ ಬಿ ಶೆಟ್ಟಿ ಅವರು ಕೂಡ ಇದೇ ರೀತಿ ಬಂದು IT ರೈಡ್ ಮಾಡುವಂತಹ ಸೋಗಿನಲ್ಲಿ ಬಂದು ಅವರ ಮನೆಯನ್ನು, ಅಂದರೆ ಶ್ರೀಮಂತರ ಮನೆಯನ್ನು ಕೊಳ್ಳೆ ಹೊಡೆಯುವಂಥ ದೃಶ್ಯ. ಸೊ ಇದೇ ರೀತಿ ಆ್ಯಕ್ಟನ್ನು ಸೂರ್ಯ ಅವರು ಕೂಡ ಮಾಡಿದರು. ಸೇಮ್ ವೇ ಬಹುಶಃ ಇಂಥ ಒಂದು ಗಿಮಿಕ್ಕನ್ನು ಮಾಡಲಿಕ್ಕೆ ಹೋದರು. ಆದರೆ ಅಟ್ ಎ ಟೈಮ್ ಇಲ್ಲಿ ಹೈ ಪ್ರೊಫೈಲ್ ಆಗಿರುವಂತಹ ಈ ಮನೆಯನ್ನು ಉಳಿಸಿದ್ದು ಮಾತ್ರ ಈ ಒಂದು ಸೈನ್ ಇನ್ ಸೆಕ್ಯೂರಿಟಿ ಅನ್ನುವಂಥ ಒಂದು ಸಂಸ್ಥೆ. ಅಂದರೆ ಇವರುಗಳು CC ಕ್ಯಾಮರಾವನ್ನು ಹಾಕ್ತಾರೆ. ತದನಂತರ ಅದರ ಮೂಲಕ ಇವರ ಕಣ್ಗಾವಲು ಆ ಮನೆಯ ಸುತ್ತಮುತ್ತ ಇರುತ್ತೆ ಅಥವಾ ಸಂಸ್ಥೆಗಳ ಮೇಲಿರುತ್ತೆ. ಸೊ ಅಲ್ಲಿ ಯಾರಾದರೂ ಅನುಮಾನಾಸ್ಪದ ವ್ಯಕ್ತಿಗಳು ಓಡಾಡ್ತಾರೆ ಅಂತ ಬಂದಾಗ, ಅಥವಾ ಅಲ್ಲಿ ಏನಾದರೂ ಆಗ್ತಾ ಇದೆ ಅನುಮಾನಾಸ್ಪದ ಚಟುವಟಿಕೆಗಳು ಅಂತ ಬಂದಾಗ ನೇರವಾಗಿ ಅದರ ಮಾಲಕರಿಗೆ ಇವರುಗಳು ಈ ಬಗ್ಗೆ ತಿಳಿಸ್ತಾರೆ. ತದನಂತರ ಅಲ್ಲಿ ಅಲರ್ಟ್ನೆಸ್ಸನ್ನು ಕೊಡ್ತಾರೆ. ಇದೇ ವಿಚಾರ ಇಲ್ಲ ಆಗಿರುವಂಥದ್ದು. ಹಾಗಿದ್ದಾಗ ಈ ಕಳ್ಳರಿಗೆ ನೇರವಾಗಿ ಅಲ್ಲಿ ಕಳ್ಳತನ ಮಾಡಲಿಕ್ಕೆ ಆಗಿಲ್ಲ. ಜೊತೆಗೆ ಈ ಒಂದು ವಿಚಾರ ಬೆಳಕಿಗೆ ಆ ಸಂದರ್ಭ ಬಂದಿರುವಂಥದ್ದು. ತದನಂತರ ಅವರು ಕಂಪೌಂಡ್ ಹಾಕ್ತಾರೆ. ಆ ದೃಶ್ಯಗಳನ್ನು ಪ್ಲೇ ಮಾಡಿ ಸ್ವಲ್ಪ. ನೋಡಿ, ಕಂಪೌಂಡ್ ಹಾಡ್ತಾರೆ. ಗೇಟ್ ತೆಗಿಲಿಕ್ಕೆ ಆಗಲ್ಲ, ತನ್ನ ಕಂಪೌಂಡ್ ಹಾರಿಕೊಂಡು ಬರ್ತಾರೆ. ಕಂಪೌಂಡ್ ಹಾರಿಕೊಂಡು ಬಂದು ತದನಂತರ ಮನೆಯ ಒಳಗಡೆ ಬಂದು ಅಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಅನ್ನೋ ಡ್ರೆಸ್ಸನ್ನು ಹಾಕಿರೋದು, ಪೊಲೀಸ್ನ ಡ್ರೆಸ್ಸನ್ನು ಹಾಕಿರ್ತಾರೆ ನೋಡಿ, ಅವರುಗಳು ಕೂಡ ಬರ್ತಾರೆ. ಸೊ ಈ ರೀತಿ ನೋಡಿದವರಿಗೆ ಇದು ಏನು IT ರೈಡ್ ಆಗ್ತಾ ಇದೆಯಾ ಅನ್ನುವಂಥದ್ದು. ಸೊ ಆ ರೀತಿಯಲ್ಲಿ ಬರ್ತಾರೆ. ಈ ದೃಶ್ಯಾವಳಿಗಳನ್ನೇ ತಾವು ಕಳಿಸ್ತೀರಾ ಸರ್, ಅಥವಾ ಫೋಟೋ ಮಾತ್ರ ಕಳಿಸ್ತೀರಾ ಅವರಿಗೆ? ಇಲ್ಲ, ಇದು ಫೋಟೋ ಮಾತ್ರ, ಮತ್ತೆ ದೃಶ್ಯಾವಳಿ ಅದ್ರ ಮೇಲೆ ಕಳಿಸಿದ್ವಿ. ಓಕೆ, ಅವಾಗ ರಿಯಲ್ ಟೈಮ್ ನಮ್ಗೆ ಮಾನಿಟರಿಂಗ್ ಮಾಡಿ ತಡೆಗಟ್ಟೋದು ಮಾತ್ರ ನಮ್ಮ ತಲೆಯಲ್ಲಿ ಇರುತ್ತೆ. ಓಕೆ, ಮೇಡಮ್ ಅವ್ರಿಗೆ ಹೇಗೆ ಗೊತ್ತಾಯ್ತು ತಮ್ಮ ಫೋಟೋ ನೋಡಿ ಅವರು ಅಲರ್ಟ್ನೆಸ್ ಆಗಿರುವಂಥದ್ದಲ್ಲಿ? ಮೇಡಮ್ ಅವರು ಇಲ್ಲ ಸರ್, ಅದು ಅವ್ರ ಫೋಟೋ ಕಳ್ಸಾಗ ಅವ್ರು ನೋಡಿರ್ಲಿಲ್ಲ ಅದನ್ನ. ನಮ್ಮಿಂದ ನಮ್ಮ ಆಫೀಸ್ ಇಂದ ಕಾಲ್ ಹೋಗಿದೆ. ಕಾಲ್ ಹೋದಾಗ ಕೂಡ ಅವ್ರು ಅಟೆಂಡ್ ಮಾಡಿರ್ಲಿಲ್ಲ. ಆಮೇಲೆ ನನಗೆ ವಿಷಯ ತಿಳಿಸಿದಾಗ ನಾನು ಮನೆಯಲ್ಲಿದ್ದೆ. ಅವ್ರ ಮನೆಯಿಂದ ಕಾಲ್ ಪಿಕ್ ಮಾಡ್ತಿಲ್ಲ, ಮೇಲ್ಗಡೆ ಪಾಗರಲ್ಲಿ ಆರ್ಬಿಟ್ಟು ಗೇಟ್ ಆರ್ಬಿಟ್ಟು ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು
ನಾನು ಅವಾಗ ಏನ್ ಮಾಡಿದ್ದೇನೆ, ಇಮಿಡಿಯೇಟ್ ಅವ್ರಿಗೆ ಕಾಲ್ ಮಾಡಿದಾಗ ಪಿಕ್ ಮಾಡಿದ್ರು ಅವರು. ಆ ಪಿಕ್ ಮಾಡಿದಾಗ ನಾ ಹೇಳಿದೆ, ಯಾವುದೇ ಕಾರಣಕ್ಕೂ ನೀವು ಬಾಗಿಲು ತೆಗಿಬೇಡಿ, ಈ ತರ ಹೊರಗಡೆ ಜನ ಇದ್ದಾರೆ, ಅದ್ ಏನಂತ ಒಂದ್ ಸ್ವಲ್ಪ ನೋಡ್ಕೊಳ್ತೇರಿ, ಒಂದ್ ಸ್ವಲ್ಪ ಇರಿ ಅಂತ ಹೇಳ್ಬಿಟ್ಟೆ. ಯಾಕಂದ್ರೆ ನನಗ್ ವಿಜುವಲ್ ನೋಡ್ಬೇಕಿತ್ತಲ್ಲ. ಕರೆಕ್ಟ್. ಮತ್ತೆ ಇಲ್ಲಾಂದ್ರೆ ನಾ ಪೊಲೀಸ್ ಅದು ಕೂಡ ಹೇಳಿದೆ, ರಿಯಲ್ ಟೈಮ್ ಹೇಳಿದೆ, ನಾನು ಪೊಲೀಸ್ ಇನ್ಫಾರ್ಮ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದೆ. ಬಟ್ ಪೊಲೀಸ್ ಇನ್ಫಾರ್ಮ್ ಮಾಡ್ತೀನಿ ಅಂತ ಹೇಳಿದ್ರು ಕೂಡ ಒಂದ್ ಸ್ವಲ್ಪ ಭಯ ಆಯ್ತು ಅವ್ರಿಗೆ. ಆ ಮಾತಾಡ್ತಿರೋ ಕನ್ವರ್ಸೇಷನ್ ನಡೀತಿರುವಾಗ್ಲೇ ಅವರು ವಾಪಸ್ ಪಾಗರ್ ಹಾರ್ಬಿಟ್ಟು ಹೊರಗಡೆ ಹೋಗಿದ್ದಾರೆ. ಹೋಗಿದ್ದನ್ ಕೂಡ ಇವರೇ ನಮ್ಗೆ ಹೇಳಿದ್ರು, ನಂಗೆ ಆಫೀಸಿಂದ ಕೂಡ ಹೇಳಿದ್ರು, ಇಲ್ಲ ಸರ್ ಇವಾಗ ಅವ್ರು ಹೋದ್ರು ಕಾರ್ ತಗೊಂಡು ಅಂತ ಹೇಳ್ಬಿಟ್ಟು ವಾಪಸ್ ಹೋದ್ರು ಅಂತ ಹೇಳ್ಬಿಟ್ಟು ಹೇಳಿದ್ರು. ಇಷ್ಟು ಮಾತಾಡುವಾಗ್ಲೇನೆ ಅವ್ರು ಆಗಿದೆ. ಯಾಕಂದ್ರೆ ನನ್ನ ಕಾಲ್ ಹೋಗಿ 2 ನಿಮಿಷ ಅವ್ರ ಹತ್ರ ಮಾತಾಡಿರ್ಬೋದು, ಅಷ್ಟೊಳಗೆ ಹೊರಗಡೆ ಹೋಗಿದ್ದಾರೆ ಎಲ್ಲರೂ ಕೂಡ. ಅಲ್ಲಿಂದ ಹೋಗಿದ್ದಾರೆ, ಹೊರಗಡೆ ಹೋಗಿದ್ದಾರೆ ಎಲ್ಲರೂ. ಕಾರಿಂದ ಕೂಡ ಕಾರಿ ಕೂತ್ಕೊಂಡು ಹೋಗಿ ಆಯ್ತಾರೆ. ಓಕೆ, ಅವರು ಬಂದು ಮನೆಯ ಡೋರ್ ಅನ್ನ ಹೊಡೆದಿದಾರಂತ ಬಡ್ದಿದಾರಂತ, ಹೇಗೆ ಏನ್ ಕತೆ? ಅಂದ್ರೆ ನಾಕ್ ಮಾಡಿದ್ದಾರೆ, ಗಟ್ಟಿಯಾಗಿ ಬಡ್ದಿದ್ದಾರೆ. ಅಂದ್ರೆ ಹೊಡಿಲಿಕ್ಕಂತಲ್ಲ, ಗಟ್ಟಿಯಾಗಿ ಬಾಗಿಲು ತಟ್ಟಿದ್ದಾರೆ. ಹೌದು, ಬಾಗಿಲು ತಟ್ತಾರೆ ನೋಡಿ. ಬಂದಾಗ ಅದೇ ರೀತಿ ತಟ್ಟಿದ್ದಾರೆ, ಹಾಗಾದ್ರೆ ಬಾಗಿಲು ತಟ್ಟಿದ್ದಾರೆ ಅವರು. ತಟ್ಟಿದ್ದಾರೆ ಅವರು. ಬೆಲ್ ಮಾಡಿದ್ದಾರೆ, ಕಾಲಿಂಗ್ ಬೆಲ್ ಮಾಡಿದಾಗ ತೆಗಿಲಿಲ್ಲ ಅಂತೇಳಿ ಬಾಗಿಲು ತಟ್ಟಿದ್ದಾರೆ. ಓಕೆ, ಬಟ್ ಮೇಡಮ್ ಅವರು ಬಾಗಿಲು ತೆಗಿಲಿಲ್ಲ ಬಿಕಾಸ್ ಆಫ್ ಯುವರ್ ಇನ್ಫಾರ್ಮೇಶನ್. ನಾನು ಅಷ್ಟೊತ್ತಿಗೆ ಅವರು ಕಾಲ್ ಎತ್ತಿರ್ಲಿಲ್ಲ, ಆ ಮೂಮೆಂಟ್ ಇರ್ಬೋದು. ನಾನ್ ಕಾಲ್ ಎತ್ತುವಾಗ ಇವರೆಲ್ಲ ಅಲ್ಲೇ ಇದ್ರು, ಆಚೆ ಹೋಗ್ತಾ ಇದ್ರು. ಅಂದ್ರೆ ಅವ್ರ ಕಾಲ್ ಅಷ್ಟೊತ್ತಿಗೆ ಕೇಳಿದ, ನನಗೆ ಬಾಗಿಲು ತಟ್ಟಿ ಸೌಂಡ್ ಕೇಳಿಸ್ತು ಅಂತಾನು ಕೂಡ ಹೇಳಿದ್ರು. ನೀವು ತೆಗಿಬೇಡಿ ಅಂತಾನೆ ನಾವು ಹೇಳಿದ್ವಿ, ಅಷ್ಟೊತ್ತಿಗೆ ನಾನೇ ಹೇಳಿದ್ದೆ ತೆಗಿಬೇಡಿ ಅಂತ ಹೇಳ್ಬಿಟ್ಟು. ಓಕೆ ಓಕೆ ಓಕೆ. ತದನಂತರ ಅವರುಗಳಿಗೆ ಒಂದು ಅಲರ್ಟ್ನೆಸ್ ಸಿಗುತ್ತೆ, ತದನಂತರ ಅವರು ಹೋಗ್ತಾರೆ. ಅಂದ್ರೆ ಬಾಗಿಲು ತೆಗಿಯಲ್ಲ ಅಂದ್ರೆ ಬಹುಶಃ ಇವರುಗಳಿಗೆ ಆ ಸಂದರ್ಭ ಮನೆ ಒಳಗಡೆ ಜನ ಇರುವಂತದ್ದು ಗೊತ್ತಿದೆಯಾ? ಅವರುಗಳಿಗೆ ಗೊತ್ತಿದೆ ಬಹುಶಃ. ಗೊತ್ತಿರುತ್ತೆ, ಯಾಕಂತ ಹೇಳಿದ್ರೆ ಈಗ ಏನಂತ ಹೇಳಿದ್ರೆ, ಮನೆ ಅಂತಿದ್ರೆ ಅವ್ರು ವಾಚ್ ಮಾಡಿದ್ದಿದ್ರೆ ಖಂಡಿತ ಇವ್ರ ಮನೇಲಿ ಜನ ಇದ್ದಾರೆ ಅಂತ ಗೊತ್ತಿರುತ್ತೆ. ಈಗ ನೋಡಿ, ಕಳ್ತನ ಮಾಡ್ಲಿಕ್ಕೆ ಬಂದಿದ್ರೆ ಬಾಗಿಲು ಬ್ರೇಕ್ ಮಾಡ್ತಿದ್ರು ಅಂತೇಳಿ ಅನ್ಕೊಳ್ಬಹುದು. ಅವರು ಏನ್ ಉದ್ದೇಶಕ್ಕೆ ಬಂದ್ರಂತ ಅರ್ಥ ಆಗ್ತಿಲ್ಲ ಅಷ್ಟೇ. ಕರೆಕ್ಟ್. ಅದೇ ಕಳ್ಳತನ ಮಾಡಿ, ಅದೇ ಇಲ್ಲಿ ಸಮಸ್ಯೆ. ಅಂದರೆ ಏನು ಉದ್ದೇಶಕ್ಕೆ ಬಂದ್ರು ಅನ್ನೋದು ಗೊತ್ತಿಲ್ಲ. ಒಂದು ವೇಳೆ ಕಳ್ಳತನ ಮಾಡಬೇಕಂತ ಬಂದಾಗ ಬಾಗಿಲು ಬ್ರೇಕ್ ಮಾಡ್ತಾ ಇದ್ರು, ಅಥವಾ ಕಳ್ಳತನ ಮಾಡ್ಲಿಕ್ಕೆ ಬರೋ ಇಷ್ಟು ರಾಜರೋಷ ಬರುವಂಥದ್ದು ಕೂಡ ಬಹಳಷ್ಟು ಕಷ್ಟ. ನೋ ಚಾನ್ಸ್ ಕಳ್ಳತನಕ್ಕೆ ಮಾಡ್ಲಿಕ್ಕೆ ಬರುವಂಥದ್ದು. ಹೌದಪ್ಪ, ಡೇ ಟೈಮಲ್ಲಿ ಅದು ಕೂಡ ಇಷ್ಟು ಸ್ಟೈಲಿಶ್ ಆಗಿ ಬರ್ತಾರೆ ನೋಡಿ ಕಳ್ಳರು, ಅದು ಕೂಡ ಈ ರೀತಿ ವೆರಿ ಎಸ್. ಈ ಒಂದು ವಿಚಾರ, ಒಂದು ವೇಳೆ ಅವರು ವಿತ್ ಡಿಪಾರ್ಟ್ಮೆಂಟ್, ವಾಟ್ ಅಬೌಟ್ ನಂಬರ್ ಪ್ಲೇಟ್ ಸರ್? ಈ ಒಂದು ನಂಬರ್ ಪ್ಲೇಟ್ ಬಗ್ಗೆ ಗಮನಿಸಿದ್ರೆ ಇದಂತ ನಕಲಿ ಅಸಲಿ ಅಂದ್ರೆ ಡೆಲ್ಲಿ ಒಂದು ನಂಬರ್ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಕೊಟ್ಟಿದ್ವಿ. ಅವರು ತಿಳಿಸಿದ್ದಾರೆ ನಮ್ಗೆ ಅದು ಫೇಕ್ ನಂಬರ್ ಪ್ಲೇಟ್ ಇದೆ ಅಂತ. ಮುಂದಿನ ಎಲ್ಲ ನೋಡ್ತಾ ಇದ್ದಾರೆ ಸರ್ ಅವರು. ಓಕೆ, ಇದು ಒಂದು ಡೆಲ್ಲಿ ರಿಜಿಸ್ಟ್ರೇಷನ್, ಮತ್ತೊಂದು ಯಾವುದು ಸರ್? ಬ್ಯಾಂಗ್ಳೂರ್. ಇದು ಬ್ಯಾಂಗ್ಳೂರ್ ರಿಜಿಸ್ಟ್ರೇಷನ್ ಇದೆ ಸರ್. ಇದು ಇನೋವಾ ಬ್ಯಾಂಗ್ಳೂರ್ ರಿಜಿಸ್ಟ್ರೇಷನ್ ಇದೆ. ಓಕೆ, ಬ್ಯಾಂಗ್ಳೂರ್ ರಿಜಿಸ್ಟ್ರೇಷನ್. ಓಕೆ ಓಕೆ. ಸೊ ಇದು ಫೇಕೋ ಅಲ್ವಾ ಅನ್ನೋದು ಡಿಪಾರ್ಟ್ಮೆಂಟ್ ಹೇಳುತ್ತೆ ಅಂತ ಹೇಳಿದ್ರಿ? ಹೌದೌದು. ಓಕೆ. ಅಂದ್ರೆ ಬಟ್ ಆಲ್ರೆಡಿ ಅವ್ರು ಹೇಳಿದಾರೆ ಫೇಕ್ ಅಂತಾನೆ ಹೇಳಿದ್ದಾರೆ. ಬಟ್ ಮುಂದೆ ಅವ್ರು ಎಲ್ಲಿ ಏನ್ ಎತ್ತ ಅಂತ ಹೇಳ್ಬಿಟ್ಟು ಅವ್ರು ನೋಡ್ತಿದ್ದಾರೆ ಅಷ್ಟೇ. ಓಕೆ ಓಕೆ. ಜೊತೆಗೆ ಇಲ್ಲಿ ಬರುವಂಥ ಪ್ರಶ್ನೆ, ಒಂದು ವೇಳೆ ಕಳ್ಳರೇ ಆಗಿದ್ರೆ ಸರ್ ಹೇಳಿದಾಗೆ ಒಂದು ವೇಳೆ ಬಾಗಿಲನ್ನು ಬ್ರೇಕ್ ಮಾಡಿ ಕಳ್ಳತನ ಮಾಡ್ಬೋದಿತ್ತು, ಅದು ಏನೂ ಮಾಡಿಲ್ಲ, ಅವರು ನೇರವಾಗಿ ಹಿಂದಕ್ಕೆ ಹೋಗ್ತಾರೆ. ಅಥವಾ ಈ ರೀತಿ ಅಧಿಕಾರಿಗಳೇ ಆಗಿದ್ರೆ ಹಿಂದಕ್ಕೆ ಹೋಗುವಂಥದ್ದೇನು? ಒಳಗಡೆ ಜನ ಇದ್ದಾರೆ ಅಂತ ಬಂದ ಬಾಗಿಲು ಬಡ್ದು ನೇರವಾಗಿ ಹೋಗ್ತಾರೆ, ಅವ್ರ ಕೆಲಸವನ್ನು ಮಾಡ್ತಾರೆ. ನಮ್ಮ IT ಅಧಿಕಾರಿಗಳಿಂದ ಅವ್ರು ಮಾಡುವಂಥ ಕೆಲಸವನ್ನು ನಾವು ಗಮನಿಸಿದ್ದೀವಿ. ಸೊ ಹಾಗಿದ್ದಾಗ ಒಂದು ವೇಳೆ ಆ ರೀತಿ ಇದ್ದಾಗಲೂ ಕೂಡ ಒಂದು ವೇಳೆ ಅವರು ಮನೆ ಬಾಗಿಲು ತೆಗೆಯಲಿಲ್ಲ ಅಂತ ಬಂದಾಗ ಪಕ್ಕದ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮೇಷನ್ ಹೋಗುತ್ತೆ, ಅವರುಗಳು ಇದನ್ನು ಗೈಡ್ ಮಾಡ್ತಾರೆ, ಅವರುಗಳು ಇದನ್ನು ಲೀಡ್ ಮಾಡ್ತಾರೆ. ಆದರೆ ಇಲ್ಲಿ ಈ ವ್ಯಕ್ತಿ ಯಾರು ಅನ್ನುವಂಥದ್ದು ಡ್ರೆಸ್, ಅಂದರೆ ಪೊಲೀಸ್ ಡ್ರೆಸ್ಸನ್ನು ಹಾಕಿದ್ದಾರೆ, ಅಲ್ಲಿ ಪಕ್ಕದ ಪೊಲೀಸ್ ಸ್ಟೇಷನ್ ಅವರುಗಳ ಕತೆ ಏನು, ಜೊತೆಗೆ ಈ ಬಗ್ಗೆ ಅವರು ಕೇಳಿದಾಗ ಅಂದರೆ ಇದು ಎಲ್ಲವೂ ಕೂಡ ಇಲ್ಲಿ ಕಂಪ್ಲೀಟಾಗಿ ಮಿಸ್ಯೂಸ್ ಆಗ್ತಾ ಇದೆ ಅಂತ ಬಂದಾಗಲೂ ಕೂಡ ಇದು ನಾವು ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿರುವಂತಹ ಪ್ರಕರಣ. ಸೊ ಹಾಗಿದ್ದಾಗ ಇದು ನಡೆದಿರುವಂಥದ್ದು 25ನೇ ತಾರೀಕಿನಂದು, ಗುರುವಾರದಂದು ನಡೆದಿದೆ. ಇದೀಗ ಸೋಮವಾರ, ಸೊ 29ನೇ ತಾರೀಕಿನಂದು ನಾವು ಇದ್ದೀವಿ ಅಂತ ಬಂದಾಗ, ಅಂಡ್ ಎನಿವೇ ಈ ಒಂದು ವಿಚಾರದಲ್ಲಿ ಇದು ಉಡುಪಿಯಲ್ಲಿ ಬೇರೆ ಕಡೆಗಳಲ್ಲಿ ಕೂಡ ತಮ್ಮ ಒಂದು ಸಂಸ್ಥೆ ಕೆಲಸ ನಿರ್ವಹಿಸ್ತಾ ಇದೆ ಸರ್, ಇದೊಂದು ಮನೆ ಮಾತ್ರ ಅಲ್ಲ ಹಾಗಾದ್ರೆ? ಇಲ್ಲ, ತುಂಬಾ ಇದೆ ಸರ್ ಮನೆಗಳು ನಮ್ಮ ಹತ್ರ. ಓಕೆ ಓಕೆ. ಅಲ್ಲೂ ಕೂಡ 24 ಗಂಟೆಗಳು, ಜೊತೆಗೆ 8ರಿಂದ ಬೆಳಿಗ್ಗೆ ತನಕ ಕಾರ್ಯನಿರ್ವಹಿಸಿರುವಂತಹ ತಮ್ಮ ವರ್ಕರ್ಸ್ಗಳಿದ್ದಾರೆ? ಹೌದು, ಎಲ್ಲ ನಮ್ಮ ಇಲ್ಲಿ ಕುಂದಾಪುರದಿಂದನೇ ಮಾನಿಟರಿಂಗ್ ಆಗುತ್ತೆ. ಓಕೆ ಓಕೆ ಓಕೆ. ಎಸ್ ಸರ್. ಈಗ ಅಂತೂ ಇಂತೂ ಒಂದು ನಡೆಯಬಹುದಾಗಿರುವಂತಹ ಒಂದು ದುಷ್ಕೃತ್ಯ ಅಥವಾ ಏನು ಕತೆ ಅನ್ನೋದು ಗೊತ್ತಿಲ್ಲ. ಆ್ಯಂಡ್ ವೆರಿ ಸಸ್ಪೆನ್ಸ್ ಅಂತ ಹೇಳ್ತೀವಿ. ಯಾಕಂದರೆ ಒಂದು ಕಡೆ ಅವರುಗಳು ಕಳ್ಳರೇ, ನೋ ಡೌಟ್ ಕಳ್ಳರು ಸರಿ. ಹಾಗಾದರೆ ಡಿಪಾರ್ಟ್ಮೆಂಟ್, ವಾಟ್ ಅಬೌಟ್ ಡಿಪಾರ್ಟ್ಮೆಂಟ್ ಅನ್ನೋ ಪ್ರಶ್ನೆ. ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಇದಕ್ಕೆ ಉತ್ತರವನ್ನು ಕೊಡಬೇಕಾಗುತ್ತೆ. ಯಾಕಂದರೆ ಅಲ್ಲಿ ಪೊಲೀಸರ ವಸ್ತ್ರವನ್ನು ಹಾಕಿಕೊಂಡು ಬಂದಂಥ ವ್ಯಕ್ತಿಗಳಿದ್ದಾರೆ. ಜೊತೆಗೆ ಇಫ್ ದರ್ ಇಸ್ ಈ ರೀತಿಯ ಮಿಸ್ಲೀಡ್ ಮಾಡುವಂತಹ, ಸೊಸೈಟಿಯನ್ನು ಮಿಸ್ಗೈಡ್ ಮಾಡುವಂತಹ ಇಂಥ ಘಟನೆಗಳು ಆಗ್ತಾ ಇದೆ ಅಂತ ಬಂದಾಗ ಪಕ್ಕ ಅವರ ಮೇಲೆ ಶಿಕ್ಷೆ ಆಗಲೇಬೇಕು. ಸೊ ದಟ್ಸ್ ವೈ ಈ ಬಗ್ಗೆ ಒಂದು ವಿಚಾರವಾಗಿ ನಾವು ಉಡುಪಿ ಪೊಲೀಸ್ ಇಲಾಖೆ ಗಮನವನ್ನು ವಹಿಸಬೇಕಾಗುತ್ತೆ. ಆ್ಯಂಡ್ ಆ ಬಗ್ಗೆ ನಾನು ಮಾತಾಡ್ತೀನಿ, ಆದರೆ ನಿಮ್ಮ ಕೆಲಸವನ್ನು ತಾವು ಮಾಡಿದ್ದೀರಿ ಸರ್. ಥ್ಯಾಂಕ್ ಯು ಕೃಷ್ಣ ಅವರೇ, ನಮ್ಮ ಕುಡ್ಲ ವಾಹಿನಿ ಜೊತೆ ಜಾಯ್ನ್ ಆಗಿದ್ದೀರಿ. ಒಂದು ಒಳ್ಳೆಯ ಕೆಲಸ, ಆ್ಯಂಡ್ ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಲೇಬೇಕು ತಮ್ಮ ಒಂದು ಕೆಲಸವನ್ನು.
ಜೊತೆಗೆ ತಮ್ಮ ಸಿಬ್ಬಂದಿಗಳು ಕೂಡ 5 ವರ್ಷಗಳು ಆಯಿತು ಅಂತ ಹೇಳಿದ್ರಿ ತಮ್ಮ ಸಂಸ್ಥೆಗೆ, ಜೊತೆಗೆ ತಮ್ಮಿಂದ ಒಂದು ಭಾಳಷ್ಟು ಪ್ರಕರಣಗಳನ್ನು ಭೇದಿಸಿದ್ದೀರಿ. ಪ್ರಾಮಾಣಿಕರಿಂದ ಕೆಲಸ ಆಗ್ತಾ ಇದೆ ತಮ್ಮಗಳಿಂದ. ಆ್ಯಂಡ್ ಒಳ್ಳೆಯದಾಗಲಿ. ಈ ರೀತಿ ಕಳ್ಳ ಕಾಕರು ಏನಿದ್ದಾರೆ ನೋಡಿ, ದರೋಡೆಕೋರರು, ಅವರಿಗೆ ಒಂದು ಈ ರೀತಿ ಆದರೂ ಕೂಡ ಭಯ ಹುಟ್ಟಲಿ ಅನ್ನೋದು ನಮ್ಮ ಒಂದು ಆಶಯ. ಸೊ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಕೃಷ್ಣ ಅವರಿಗೆ, ಸೈನ್ ಇನ್ ಸೆಕ್ಯೂರಿಟಿ. ಎಸ್ ಸರ್, ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಎಸ್, ಇದು ಕೃಷ್ಣ ಅವರ ಮಾತುಗಳು. ಕೃಷ್ಣ ಅವರಿದ್ದಾರೆ ಲೈನಲ್ಲಿ? ಓಕೆ ಕೃಷ್ಣ ಅವರೇ, ಕೊನೆಯದಾಗಿ ಏನಾದರೂ ಒಂದು ತಾವು ಕಿವಿ ಮಾತು ಕೊಡಬೇಕು ಅಂತ ಹೇಳಿದ್ರೆ ಸಮಾಜಕ್ಕೆ, ಅಥವಾ ಈ ಕಾರ್ಯಕ್ರಮ ನೋಡ್ತಾ ಇದ್ದಾರೆ ಬಹಳಷ್ಟು ಜನರು, ಸೊ ಏನು ಹೇಳಬೇಕಂತ ಹೇಳಿದ್ರಿ, ಏನಾದರೂ ಮಾತಾಡ್ಲಿಕ್ಕಿದ್ರೆ ಹೇಳಲಿಕ್ಕಿದ್ರೆ ಏನು ಹೇಳ್ತೀರಿ ಸರ್ ಕೊನೆಯದಾಗಿ? ಎಸ್ ಸರ್. ಇದು ನಮ್ಮ ಒಬ್ಬನ ಎಫರ್ಟ್ ಅಲ್ಲ, ನನ್ನ ಒಬ್ಬನ ಕೆಲಸ ಅಲ್ಲ ಸರ್. ನನ್ನ ಒಂದು ಫುಲ್ ಟೀಮ್ ಇದೆ, ನಮ್ಮ ಸೈನಿಂಗ್ ಸೆಕ್ಯೂರಿಟಿ ಟೀಮ್ ಇದೆ. ಅದ್ರ ಜೊತೆಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಷ್ಟೇ ನಮ್ ಸಾಥ್ ಕೊಡ್ತಾ ಇದೆ. ನಿಜವಾಗ್ಲೂ ನಾನು ಯಾವಾಗ್ಲೂ ಅವರಿಗೆ ಋಣಿಯಾಗಿದ್ದೇನೆ. ಒಂದು ಇವನ್ ನಮ್ಮ ಇನೋಗ್ರೇಷನ್ ಮಾಡಿದಂತ IPS ಆಫೀಸರ್ಸ್ಗೂ ಕೂಡ, ಎಲ್ಲ ಪೊಲೀಸ್ ಆಫೀಸರ್ಸ್ಗೂ ಕೂಡ, ಮತ್ತೆ ಇನ್ನೊಂದು ನಿಮ್ಮಂತ ಮಾಧ್ಯಮ ಮಿತ್ರರು ಸರ್. ಯಾಕಂದ್ರೆ ನಾವ್ ಎಲ್ಲೂ ಕೂಡ ನಾವಾಗ ಪಬ್ಲಿಸಿಟಿಗೆ ಹೋಗ್ಲಿಲ್ಲ, ನಾವೆಲ್ಲೂ ಕೂಡ ಇದ್ ಮಾಡ್ಕೊಂಡು ಎಲ್ಲೂ ಅಡ್ವರ್ಟೈಸ್ಮೆಂಟ್ ಹೋಗ್ಲಿಲ್ಲ. ಯಾಕಂದ್ರೆ ನಮ್ ಕೆಲಸನ ನಾವು ಅಷ್ಟು ಅಚ್ಚುಕಟ್ಟಾಗಿ ಮಾಡ್ತಿದ್ವಿ. ಯಾಕಂದ್ರೆ ಯಾವತ್ತೂ ಕೂಡ ಒಂದೇ ಒಂದು ಪಿನ್ ಡ್ರಾಪ್ ಕೂಡ ನಮ್ಮಿಂದ ಯಾವ್ದು ಪಾಯಿಂಟ್ ಆಫ್ ವ್ಯೂ ದಲ್ಲಿ ಯಾವ್ದು ಬ್ಲಾಕ್ ಡಾಟ್ ಬರಬಾರ್ದು, ನಮ್ ಇದಕ್ಕೆ ಯಾರಿಗೂ ಕೂಡ ಕೆಟ್ಟ ಹೆಸರು ಬರಬಾರ್ದು. ಯಾಕಂತಂದ್ರೆ ನಮ್ಮ ಸಂಸ್ಥೆ ಹೆಸರು ಯಾವತ್ತು ಉಳ್ಕೊಂಡು ಹೋಗ್ಬೇಕಂತೇಳಿ, ಯಾಕಂದ್ರೆ ದೊಡ್ಡ ಮಟ್ಟಕ್ಕೆ ಬೆಳಿಬೇಕಂತಲ್ಲ, ಇದ್ದದನ್ನ ಕರೆಕ್ಟ್ ಆಗಿ ಮಾಡ್ಕೊಂಡು ಹೋಗ್ಬೇಕನ್ನೋ ಮಾಡ್ತಾ ಇದೀವಿ ಇವತ್ತಿಗೂ ಕೂಡ. ಮತ್ತೆ ಇನ್ನೊಂದು ನಾನ್ ಹೇಳುದಂತೆ, ನಮ್ಮ ಚಾರ್ಜಸ್ ಕೂಡ ತುಂಬಾ ಕಡಿಮೆ ಇದೆ ಸರ್. ಅದನ್ನ ನಾನು ನಿಮ್ ಸಂಸ್ಥೆ ಎದುರುಗಡೆ ಹೇಳೋದು ಸರಿ ಬರಲ್ಲ ಅಂತ ಅನ್ಕೊಂತೀನಿ. ಯಾಕಂದ್ರೆ ನಿಮ್ಮ ಚಾನಲ್ ಮುಖಾಂತರ ತುಂಬಾ ಕಡಿಮೆ ಇದೆ. ಅದ್ ಯಾರು ಬೇಕಾದ್ರೆ ಕೇಳ್ಬಿಟ್ಟು ನಾನು ಅದನ್ನ ಆನ್ಸರ್ ಮಾಡ್ತೀನಿ ಅವ್ರಿಗೆ. ಆ ಕಡಿಮೆ ಚಾರ್ಜಸ್ ಅಲ್ಲಿ ಒಬ್ಬ ಸೆಕ್ಯೂರಿಟಿ ಇಟ್ರು ಕೂಡ, ಸೆಕ್ಯೂರಿಟಿ ಇಟ್ರು ಏನ್ ಮಾಡ್ತಾರೆ, ಅವ್ರಿಗೆ ಪಾಪ ಚಾಕುನ ಅಥವಾ ಡೂಪ್ಲಿಕೇಟ್ ಗನ್ ತೋರಿಸಿದ್ರೆ ಅವ್ರು ಹೆದರ್ಕೊಂಡು ಸುಮ್ನೆ ಇರ್ಲೇಬೇಕಾಗತ್ತೆ. ಅದೇ ನಮ್ ಲೈವ್ ಮಾನಿಟರಿಂಗ್ ಕ್ಯಾಮ್ರಾ ಇರುವಾಗ ನಮ್ಗೆ ಯಾರು ಹೆದರ್ಸ್ಲಿಕ್ಕಾಗುತ್ತೆ. ನಾವೊಂದು ನಮ್ಮ ಆಫೀಸಲ್ಲಿ ಕೂತ್ಕೊಂಡು ನೋಡ್ತಾ ಇರ್ತೀವಿ. ಅವಾಗ ಆ ಕಳ್ತನ ನಡೆಯುವುದನ್ನೇ ತಪ್ಪಿಸಬಹುದು. ಈ ಕಳ್ತನ ನಡೆದು ನೆಕ್ಸ್ಟ್ ಅದನ್ನ ಹುಡ್ಕೋದು, ಅದ್ರ ಹಿಂದ್ಗಡೆ ಏನು ಡಿಪಾರ್ಟ್ಮೆಂಟ್ ಎಲ್ಲ CCTV ಹುಡ್ಕೋದಕ್ಕಿಂತ ಇದು ಲೈವ್ ಮಾನಿಟರಿಂಗ್ ಅಲ್ಲಿ ಆ ಕಳ್ತನ ತಪ್ಪಿಸಬಹುದು ಅಂತ ಹೇಳ್ಬಿಟ್ಟು ನಾವು ಈ ಸಂಸ್ಥೆನ ಸ್ಟಾರ್ಟ್ ಮಾಡಿದ್ದು. ಇವತ್ತಿಗೂ ಒಳ್ಳೆ ಒಂದು ಹೆಸರು ಬಂದಿದೆ ಸರ್. ಇವತ್ತಿಗೂ ಅದೇ ಹೇಳಿದ್ರೆ ಇಷ್ಟೊಳಗೆ ಒಂದು ಪೊಲೀಸ್ ಅಪ್ರಿಸಿಯೇಷನ್ಸ್ ಇರ್ಬೋದು, ಸರ್ಟಿಫಿಕೇಟ್ಸ್ ಎಲ್ಲ ನಮ್ಮ ಹತ್ರ ಇದೆ. ಎಲ್ಲ ಒಳ್ಳೊಳ್ಳೆ ಆರ್ಟಿಕಲ್ ಬರ್ದಿದ್ದಾರೆ ನಮ್ಮ ಸಂಸ್ಥೆ ಬಗ್ಗೆ. ಎಲ್ಲರಿಗೂ ಕೂಡ ನಾನು ತುಂಬಾ ಋಣಿಯಾಗಿದ್ದೇನೆ ಸರ್. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಳ್ಳೆದಾಗಲಿ ಕೃಷ್ಣ ಅವರಿಗೆ, ಜೊತೆಗೆ ತಮ್ಮ ಸೈನ್ ಇನ್ ಸೆಕ್ಯೂರಿಟಿಗೆ ಒಳ್ಳೆದಾಗಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಎಸ್, ಇದು ಉಡುಪಿಯಲ್ಲಿ ನಡೆದಿರುವಂತಹ ಒಂದು ಘಟನೆ 25ನೇ ತಾರೀಕಿನಂದು ಗುರುವಾರದಂದು ನಡೆಯುತ್ತೆ. IT ಅಧಿಕಾರಿಗಳ ಸೋಗಿನಲ್ಲಿ ಬರ್ತಾರೆ ಈಗ ಆಗಂತುಕರು ಆ ಮನೆಯನ್ನು ದರೋಡೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಬೆಳಗ್ಗೆ 8:45 ಕಳ್ಳರು ರಾತ್ರಿ ಹೊತ್ತು ಬರ್ತಾರೆ, 2 ಗಂಟೆ 3 ಗಂಟೆಗೆ ಬರ್ತಾರೆ ಅಂತ ಬಂದಾಗ ಇಲ್ಲ, ರಾಂಗ್, ನಮ್ಮ ಒಂದು ಇಮ್ಯಾಜಿನೇಷನ್ ರಾಂಗ್ ಆಗುತ್ತೆ. ಕಳ್ಳರು ಬಂದಿರುವಂಥದ್ದು ಇಲ್ಲಿ 8:45 ಗಂಟೆಗೆ ಬೆಳಗ್ಗೆ. IT ಅಧಿಕಾರಿಗಳು ಬರುವಂಥ ಸಂದರ್ಭಗಳಲ್ಲೂ ಬೆಳಗ್ಗೆ 7 ಗಂಟೆಗೆ 6 ಗಂಟೆಗೆ ಬರ್ತಾರೆ. ಸೊ ಅದೇ ರೀತಿ ಬಂದಿರುವಂಥದ್ದು. ಜೊತೆಗೆ ಇಲ್ಲಿ ಕಳ್ಳರ ರೂಪದಲ್ಲಿ ಬರ್ತಾರೆ ಅಂತ ಬಂದಾಗ, ಚಡ್ಡಿಗಳನ್ನು ಪ್ಯಾಂಟ್ಗಳನ್ನು ಹಾಕೊಂಡು ಬರ್ತಾರೆ ಅಂತ ಬಂದಾಗ ಇಲ್ಲ, ಪೊಲೀಸವರು ಕಳ್ಳರನ್ನು ಹಿಡಿತಾರೆ. ಆದರೆ ಈ ಕಳ್ಳರೇ ಪೊಲೀಸರ ರೂಪದಲ್ಲಿ ಬರ್ತಾರೆ ಅನ್ನೋಂಥದ್ದು ಜನರಿಗೆ ಮತ್ತೊಂದು ಮಿಸ್ಲೀಡ್ ಮಾಡುವಂಥ ವಿಚಾರ. ಜೊತೆಗೆ IT ಅಧಿಕಾರಿಗಳು ಸೋಕಿನಲ್ಲಿ ಬರ್ತಾರೆ. ಜೊತೆಗೆ ಇಲ್ಲಿ ಬ್ಯಾಂಗ್ಳೂರು ರಿಜಿಸ್ಟ್ರೇಷನ್, ಡೆಲ್ಲಿ ರಿಜಿಸ್ಟ್ರೇಷನ್ ಕಾರನ್ನು ಇಟ್ಟುಕೊಂಡು ಹೈಫೈ ಆಗಿ ಬರ್ತಾರೆ. ಸೊ ನೇರವಾಗಿ ನಾವು ಅಧಿಕಾರಿಗಳೇ ಅನ್ನುವಂಥ ರೇಂಜಲ್ಲಿ, ಬಿಲ್ಡಪ್ ಕೊಡುವಂತಹ ರೇಂಜಲ್ಲಿ ಅವರು ಬಾಗಿಲನ್ನು ಕೂಡ ಬಡಿತಾರೆ. ಸೊ ತದನಂತರ ಕಾಂಪೌಂಡ್ ಕೂಡ ಹಾಡ್ತಾರೆ. ಮನೆಯ ಒಳಗಡೆ ಇರುವವರು ಬಾಗಿಲು ತೆಗೆಯದೇ ಇದ್ದಾಗ ಮತ್ತೆ ಏನೋ ಸಮಸ್ಯೆ ಆಗಿದೆ ಅನ್ನೋ ನಿಟ್ಟಿನಲ್ಲಿ ಹೊರಗಡೆ ಹೋಗ್ತಾರೆ. ಆದರೆ ಇಲ್ಲಿ ಅಲರ್ಟ್ನೆಸ್ಸನ್ನು ಕೊಟ್ಟಿರುವಂಥದ್ದು ಈ ಒಂದು ಸಂಸ್ಥೆ. ಸೊ ಹಾಗಿದ್ದಾಗ ಇನ್ಸೆಕ್ಯೂರಿಟಿ ಅನ್ನುವಂಥ ಒಂದು ಸಂಸ್ಥೆ ಏನಿದೆ ನೋಡಿ, ಸೈನ್ ಇನ್ ಸೆಕ್ಯೂರಿಟಿ ಅನ್ನುವಂಥ ಸಂಸ್ಥೆ, ಈ ಸಂಸ್ಥೆ, ಆ ಸಂಸ್ಥೆಯ ಕೃಷ್ಣ ಅವರು ಮಾತಾಡಿದರು. ಇದು ಉಡುಪಿಯಲ್ಲಿ ನಡೆದಿರುವಂತಹ ಘಟನೆ. ಸೊ ಹಾಗಿದ್ದಾಗ ಸ್ವಲ್ಪ ಬಿ ಅಲರ್ಟ್ ಅನ್ನುವಂಥದ್ದು ನಾವು ಹೇಳ್ತಾ ಇದ್ದೀವಿ. ಯಾಕಂದರೆ ನಾವು ಚಡ್ಡಿ ಗ್ಯಾಂಗ್ ಬಗ್ಗೆ ಮಾತಾಡಿದ್ವಿ, ಅಥವಾ ದರೋಡೆ ಪ್ರಕರಣಗಳ ಬಗ್ಗೆ ಮಾತಾಡಿದ್ವಿ. ಬಹಳಷ್ಟು ಅಂದರೆ ಈ ಒಂದು 2-3 ವಾರಗಳಿಂದ ಬಹಳಷ್ಟು ದರೋಡೆ ಪ್ರಕರಣಗಳು ಕರಾವಳಿ ಭಾಗದಲ್ಲಿ ಆಗ್ತಾ ಇದೆ. ಈ ಪ್ರಕರಣಗಳ ನಡುವೆ ಈ ಒಂದು ಹೈ ಪ್ರೊಫೈಲ್ಡ್ ಆಗಿರುವಂತಹ ವೈಟ್ ಕಾಲರ್ ಇರುವಂತಹ ಕಳ್ಳರು. ಸೊ ಇದು ಕೂಡ ಉಡುಪಿಯಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದೇ ಪ್ರಶ್ನೆ. ಸೊ ಮತ್ತೊಂದು ಕಡೆ ಇದು ಭಯ ಭೀತಿ ಹುಟ್ಟಿಸುವಂತಹ ವಿಚಾರ, ಕಳ್ಳರ ವಿಚಾರ ಬಗ್ಗೆ. ಹಾಗೆ ಬಿ ಅಲರ್ಟ್ ಆ್ಯಂಡ್ ತಮ್ಮ ಮನೆ ಜೊತೆಗೆ ತಮ್ಮ ಸೊತ್ತುಗಳು, ತಮ್ಮ ಕಂಪನಿ, ಎಸ್, ಜಾಗೃತಿಯಿಂದ ಇರಿ. ಯಾಕಂದರೆ ಕಳ್ಳರ ಹಾವಳಿ ಬಹಳಷ್ಟಿದೆ. ಸೊ ಹಾಗಿದ್ದಾಗ ಬಿ ಅಲರ್ಟ್ ಅಂತ ಹೇಳ್ತಾ, ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7. ಎಲ್ಲೇ ಮೀರಿದಂತಹ